ನೇರವಾಗಿ ಬಂದು ನಿಂತಿದ್ದೇನೆ ಚಂದ್ರಾವಳಿ ಮನೆ ಅಂಗಣ ಅಲ್ವೇ ಸ್ವಾಮಿ? ಹೌದು. ನೋಡಿದ್ರೆ ಮನೆಯ ಜಗಲಿ ಮೇಲೆ ಯಾರೋ ಇದ್ದಾಗಿದೆ. ಪಾಪ ಅವರು ಕುಳಿತದ್ದು ಅಥವಾ ಮಲಗಿದ್ದು ಏನೆನ್ನುವುದೇ ಅರ್ಥವಾಗ್ತಾ ಇಲ್ಲ. ಯಾವುದಾದ್ರೂ ಭಾವನೆ ಉಂಟಾ? ಈ ಅಶ್ವತ್ಥ ಕಟ್ಟೆ ನಾಗರಕಲ ಪ್ರತಿಷ್ಠಾಪನೆ ಮಾಡಿದಾಗ ಉಂಟು. ನೋಡೋಣ ಮಾತಾಡಿಸ್ತಾರೋ ಅಂತ. ಅದೆಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ ನಾನು ಕರ್ಕರೆ ಮಾಡಬೇಡಿ, ನಿಶ್ಶಬ್ದವಾಗಿರ್ಲಿ ಅಂತ. ಮತ್ತೆ ನಿಮ್ ಪುರುಸತ್ತಿಲ್ಲ ಅಂತ ಹೇಳ್ತೀರಿ, ಪ್ರಯೋಜನ ಮತ್ತೆ ಅಂತ ಕರೆದಕ್ಕೆ ನೀವು. ನಿಮ್ಮನೆಗೆ ಯಾರೋ ಬಂದಿದ್ದಾರೆ ಸ್ವಾಮಿ. ಭಿಕ್ಷುಕರಿಗೆ ಶನಿವಾರ ಅಂತ ಇಲ್ಲ, ಸೋಮವಾರ ಅಂತ ಇಲ್ಲ, ಕೊಡುವವರು ಇದ್ದಾರೆ ಅಂತ. ಅದು ಎಷ್ಟೊತ್ತಿಗೂ ಬರ್ತಾರೆ. ಹಾಗಂತ ನಾವು ಬಂದವರಿಗೆಲ್ಲ ಕೊಡ್ಲಿಕ್ಕೆ ಹೋದ್ರೆ ನಮ್ಮನೇಲಿ ಏನು ಇರುದಿಲ್ಲ. ಸುಮ್ಮನೆ ಹೊಡಿರಿ. ಭಿಕ್ಷುಕರಲ್ಲ ನೋಡಿ, ಜನ ಬೇರೆ ಯಾರು ಇರ್ಬೇಕು. ನೋಡಿ ನೋಡಿ, ಬೇರೆ ಯಾರು ಅಲ್ಲ. ಯಾರು? ಇದು ಚಿಕ್ಕ ಮೇಳದ ಸ್ತ್ರೀ ವೇಷ. ಚಿಕ್ಕ ಮೇಳದ ಸ್ತ್ರೀ ವೇಷ ಎಲ್ಲ ಚಿಕ್ಕ ಮೇಳಕ್ಕೆ ಹೋದ ಇವ. ಹೋದ್ ತಿರ್ಗಾಟಕ್ಕೆ ಹೋದಾಗೆಲ್ಲ ಹೆಚ್ಚು ಕಡಿಮೆ ಆಯ್ತು. ಬೋಡಿಗೆ ಬಿಟ್ಟು ಅಂತ ಓಡ್ ಬಂದ. ಇವಲ್ವಾ ಹುಡ್ಸ್ಮಕ್ಕಿ ಬಸುವ ಅಲ್ವಾ? ಓಯ್, ಚಿಕ್ಕ ಮೇಳದವರಾದ್ರೆ ಒಂದ್ 4 ಜನ ಆದ್ರೂ ಇರ್ಬೇಕಿತ್ತು. ಸುಳ್ಳಲ್ಲ. ಒಂದು ಪುರುಷ ವೇಷ, ಒಂದು ಸ್ತ್ರೀ ವೇಷ, ಒಂದು ಭಾಗವತರು, ಸಂಡೆ ಅಥವಾ ಮೊದಲೇ ಒಬ್ಬರೇ ಬಂದಿದ್ದಾರೆ. ನೋಡಿ ನೋಡಿ ನೋಡಿ. ಚಂದಗೋಪ್ರೆ, ಎಂತ ಹುಚ್ಚಿಡಿತ ನಿಮಗೆ? ಅಲ್ಲ, ಹುಚ್ಚಿಡಿದಲ್ಲ. ಇಂಥವ್ರು ನೋಡಿ, ಕೆಲವರಿಗೆ ಹುಚ್ಚಿಡಿತಾರೆ. ಬೇರೆ ಯಾರು ಅಲ್ಲ ಇವರು. ಇವರು ನಮಗೆ ಹತ್ತಿರದ ಸಂಬಂಧಿ. ಅವಳು ಹೇಳಿದ್ನಲ್ಲ ಮರ್ಯಾದೆ ಬಿಟ್ಟವಳು ಅಂತ. ಇವಳು ನನ್ನ ಹೆಂಡತಿ ಅಕ್ಕ. ಏನು ನನ್ನ ಹೆಂಡತಿ ಅಕ್ಕ ಅಂದ. ಅಲ್ಲ, ನಿಮಗಕ್ಕ ಅಂದ್ರೆ ನಮಗಕ್ಕ. ಎಂತದಲ್ಲ ನೀವು ಒಳಪೆಟ್ಟಿ ಮಾತಾಡ್ತೀವಿ. ಅದಲ್ಲ, ನನ್ನ ಹೆಂಡತಿಯ ಅಕ್ಕ. ನಿಮ್ಮ ಹೆಂಡತಿ ಅಕ್ಕ. ಆದ್ದರಿಂದ ನನಗೆ ಅತ್ತಿಗೆ ಬೀಳುತ್ತ. ಮಾತಾಡ್ಸಿ ಹೋಗಿ. ಒಮ್ಮನೊಳ್ಳೆ ಈ ಮರ್ಯಾದೆ ಬಿಟ್ಟವರೊತ್ತಿಗೆಲ್ಲ ನಾವು ಮಾತಾಡ್ಲಿಕ್ಕೆ ನಾವು ಜನವ. ಹಾಗಂತ ನೀವ್ ಹೇಳೋದು ಸುಳ್ಳಲ್ಲ. ಮನೆಗೆ ಬಂದವರನ್ನ ಮಾತಾಡಿಸಬೇಕಾದದ್ದು ಕರ್ತವ್ಯ. ಮಾತಾಡ್ಲಿಕ್ಕೆ ಜನ ಇಲ್ವಾ? ಯಾರಿದ್ದಾರೆ? ಇದ್ದಾರೆ ನಮ್ಮಲ್ಲಿ ಜನ. ಯಾರು? ಅಮ್ಮ ಸುಪ್ಪಮ್ಮ. ನಿಮ್ಮ ಅಮ್ಮಂಗೆ ಅಂತ ಮರ್ಯಾದೆ ಇಲ್ವಾ? ಅದಲ್ಲ ಸಮಯ, ನನ್ನ ಮರ್ಯಾದೆ ಹಾಗಲ್ಲ. ಅಂತವರಿಗೆಲ್ಲ ಅವರೇ ಜನ ನೋಡುವ ಕರೀತಾರೆ. ಅಮ್ಮ ವಾಮ 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 ಹೋಗ್ಲಿಕ್ಕೆ ನೀನು ಎಷ್ಟೊತ್ತಿಗೂ ಯಮ 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 ನಿನ್ನಲ್ಲಿ ಯಮ ಕರ್ಕೊಂಡು ಹೋಗ್ತಾನ ಸತ್ತವನೇ. ಈ ಎಮ್ಮೆ ಕರು ಕಚ್ಚಿ ಕೂಗಿದಾಗೆ ಅಂತ. ಅಮ್ಮ 3 ಕಾಸಿನವ. ಏನಾಯಿತಮ್ಮ? ಏನಾಯ್ತಲ್ಲ, ಏನಾಯಿತು ಅಮ್ಮ? ನಿನ್ನ ಬಗ್ಗೆ ಆಯ್ತು ಮಗನೇ. ಅಲ್ಲ, ನಾನು ಕರೆದದ್ದೆ ನಿನ್ನನ್ನ. ಎಂತ? ಅಮ್ಮನ ಕರೆದದ್ದಲ್ಲ, ಅಮ್ಮ ಅಂತ ಮೊದಲು ನಿಧಾನವಾಗಿ ಕರೆದದ್ದು. ನಿನಗೆ ಕೇಳಲಿಲ್ಲ. ನಿನ್ನ ವಯಸ್ಸಾದ್ರಿಂದ ಈಗೆಲ್ಲ ದೂರ ಆಗಿದೆಯಲ್ಲ. ತೋಟ ದೂರ ಆಯ್ತು, ಶಬ್ದದ ಕೊರತೆ ಉಂಟು, ಹಾಗಾಗಿ ಕರೆದದ್ದು. ಈಗ ನೀನು ಬಂದಿಯಲ್ಲ. ಹೌದು. ಅಮ್ಮ ಎಂತ ಇದು ಆರೋಗ್ಯ ಹೇಗುಂಟು ನಿನ್ನದು? ಏನ್ ತೊಂದ್ರೆ ಇಲ್ಲ. ಇದು ದಮ್ಮು ಅಲ್ಲ, ಈಗ ನೀನು ಮಾತಾಡಿ ಹೊರ ಬಂದದ್ದು. ಹೌದು. ಮತ್ತೆ ದೆಮ್ಮು ಕೆಮ್ಮು ಅಂತ ಈಗ ಕೇಳ್ತೀಯ? ನಾವೆಂತ ನಂಟ್ಲು ಬಂದದ್ದು ಇಲ್ಲಿ? ಎಷ್ಟೊತ್ತಿಗಳು ಗೊತ್ತಾಗುದಿಲ್ಲ. ಬರುವುದು ಎಷ್ಟೊತ್ತಿಗೆ ಬರ್ತದ್ದು ಗೊತ್ತಾಗುದಿಲ್ಲ. ಬರುವುದು ಎಂತ ಎಂತ ಈಗ ಹೇಳ ನೋಡು. ಬರಲ್ಲ, ಬಿಸಿ ಬಿಸಿ ಉಂಟಲ್ಲ. ನನಗೆ ಜ್ವರ. ಇಷ್ಟೊತ್ತು ಎಲ್ಲಿ ಇಟ್ಕೊಂಡಿದ್ದಿ ಮಗ? ನನ್ನ ಕೈಯಲ್ಲೇ ಇತ್ತು. ಕಂಬಿನೊಳಗೆ ಇಟ್ಕೊಂಡದ್ದಂತ್ರ ಅಲ್ಲ. ಅಲ್ಲಮ್ಮ ಜ್ವರಗಿರ ಬಂದದ್ದಲ್ಲ, ನನ್ನ ಕೈಯ ಬೆರಳ ತುದಿ ನೋಡು ಅಂತ ಹೇಳಿದ್ದು. ಆ ತುದಿಯಲ್ಲಿ ಉಗುರು ಬೆಳೆಸಿದ್ಯಲ್ಲ, ನಾ ಹೇಳ್ದೆ ಉಗುರು ಬೆಳೆಸ್ಬೇಡ. ಅದು ಏನಾದ್ರೂ ತಿನ್ನು ಹೊತ್ತಿಗೆ ಅಲ್ಲಿ ಕಸ ಎಲ್ಲ ಸಿಕ್ಕೊಂಡಿರ್ತದೆ, ಹೊಟ್ಟೆ ಒಳಗೆ ಹೋಗ್ತದೆ, ಆರೋಗ್ಯ ಕೆಡ್ತದೆ ಅಂತ. ಮತ್ತು ಅದನ್ನು ಬೆರಳು ಉಗುರು ಬೆಳೆಸಿ ಬಾಯಿಯೊಳಗೆ ಇಟ್ಕೊಳ್ಳುದು. ಅಮ್ಮ ಉಗುರು ಹೇಳಿದ್ದಲ್ಲ ನಾನು. ಮತ್ತೆಂತ? ನಾನು ಕೈ ತೋರಿದ ಕಡೆ ದೃಷ್ಟಿಯನ್ನು ಹರಿಸುವಂತ. ಹಾಗ ಅಷ್ಟೇ ವಂದಿಸಿಕೊಂಡಿದ್ದೇನೆ.
ಯಾವ ಅರಳಿಸೋಲಿ ಪ್ರೇಮನ ಎಂತಜ್ಜಿ ಯಾವ ಪ್ರೇಮ? ಅದಲ್ಲಜ್ಜಿ ಹಾ. ಅಲ್ಲಿಗೆ ಮುಟ್ತ ಯಾರಜ್ಜಿ ಸೂರ್ಯ ಯಾರು ಅಂತ ಮನೆ ಬದಿ ಹೋಗ್ಲಿಲ್ಲ ನನ್ನದೊಂದು ಮನ್ಸದ್ದಾಗೋದು ಏನ್ ಮಾಡಿದ್ರು ಯಾವ ಜಾತಿ ಭಾಗವತ್ರಿ ಇವರು ಏನಾಯ್ತು ಅಮ್ಮ ಬಿಡ್ಬೇಡ ಬಿಡ್ಬೇಡ ಅಲ್ಲ ಇವರಿಗೆ ಹುಡುಗಿಯರನ್ನ ಕಂಡ್ರೆ ಮನ್ಸೇ ಆಗೋದಿಲ್ಲ ನಮ್ಮಂತ ಈ ಜಬ್ಬಿಯರನ್ನ ಕಂಡ ಕೂಡಲೇ ಇವರಿಗೆ ಎಷ್ಟೊತ್ತಾಗ ದೀಗ್ರದಿನ್ನ ಹಾ ಅಲ್ಲ ಇವತ್ತೊಂದು ತೀರ್ಮಾನ ಆಗ್ಲೇಬೇಕು ಯಾವ್ದು ಮಗ ಒಂದೇ ನೀವಿರ್ಬೇಕು ಹಾ. ಅಲ್ದೇ ಇದ್ರೆ ಅವ್ರು ಇರ್ಬೇಕು ಎಂತ ನನ್ನನ್ನು ಬೇಗ ತೆಗೆಯುವಂತ ಜನ ಅಯ್ಯೋ ಹಾಗಲ್ಲ ಬಂದದ್ದು ಅದಕ್ಕೆ ಅಯ್ಯೋ ಹಾಗಲ್ಲ ಅತ್ತೆ ಮತ್ತೆ? ಯಾರು ಗಟ್ಟಿ ಅಂತ ನೋಡ್ಬೇಕು ಹಳೆಯದ ಹಿಂದೆ ಕೈ ಹಾಕು ಯಾವ್ದಕ್ಕೆ ನಿನ್ನ ಹಳೆಯ ನೆನಪು ಸವಿ ಹಾ ಹಿಂದೆ ಮತ್ತೆ ಹಿಂದೆ ಕೈ ಹಾಕೊಂಡ್ರೆ ಕೆಲವು ಅರ್ಥ ಆಗ್ತದೆ ಹಿಂದಿನ ಸಾಹಿತ್ಯ ಕೈ ಹಾಕು ಅಜ್ಜಿ ಏನ್ ತಾಕ್ತಿಯಾ ಆಗ್ತೀರಾ ತಾಕ್ತಿಯಾ ಅಲ್ಲೆಲ್ಲ ನೋಡುವ ನೋಡ ಬಿಡುವಾಗ ಸೀರೆ ಚೂರು ಅಜ್ಜಿ ಇಟ್ಕೊಂತ ಇದೆ ಈಕೆ ಬಹಳ ಚಂದಾಗಿದ್ದೀವಲ್ಲ ಯಾರು ನೀನ್ ತಯಾರು ಮಾಡಿ ಆಯ್ತಾ ಅಜ್ಜಿ ಗಟ್ಟಿ ಕಟ್ಕೋ ಅಮ್ಮ ಗಟ್ಟಿ ಕಟ್ಕೋ ಅಂದೆ ಈಗ ಕೈ ಒಂದು ಎಲ್ಲಿ ಹೋಗ್ಬಾರ್ದು ಅದು ನನ್ನ ಹತ್ರ ಕೊಡು ಕೊಡುವ ಮನೆ ಪೂರ್ತಿ ಕೂಡಿಸಿ ಗುಣ ಅಂತ ನಾನು ಇಟ್ಕೊಳ್ತೇನೆ ಅಜ್ಜಿ ಆಯ್ತಾ ಬೀಗರದಿಂದ ತಾಗರದಿಂದ ದಿತ್ತು ಅಂತ ನಿಂತುತ್ತೆ ಬೀಗರದಿಂದ ತಾಗರದಿಂದ ದಿತ್ತು ಅಂತ ನಿಂತುತ್ತೆ ದಿತ್ತೊಂತ 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 ನಿಂತುತ್ತೆ ದಿತ್ತೊಂತ 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 ನಿಂತುತ್ತೆ ಇವತ್ಕಂತ ಇದು ಸತ್ಯವಾ ಇದು ಸತ್ಯವಾ ಮತ್ತೆ ಇಲ್ಲೇ ಇದ್ರೆ ಹುಚ್ಚ ಈ ನಿದ್ರೆ ಬಿಟ್ಟು ಇಲ್ಲಿ ಒದ್ಕೊಳ್ಳೋದು ದುಡ್ಡಿಗಾಗಿ ಒದ್ಕೊಳ್ಳೋದು ಏನಾದ್ರೂ ಲಾಭ ಉಂಟಾ ಆ ಲಾಭ ಇದ್ದ ಕಾರಣವೇ ಒದ್ಕೊಳ್ಳೋದು ಇಲ್ಲ ಇದ್ರೆ ಒದ್ಕೊಳ್ತಾರೆ ತದ್ದಿನ ತಾಮ್ ಕೊಡ್ತಾಮ್ ತಾಮ್ ತಾಮ್ ಭಿನ್ನಾಗಿರ್ತದೆ
ತಂದೆಯ ಮನೆಗೆ ಈಗದಿಂದ ತಾಗದಿಂದ ದಿತ್ತು ಅಂತ ಬಂದುತ್ತೆ ಹಾಳಾಗಿ ಹೋಗ್ಲಿಕ್ಕೆ ನಿಂತು ನನ್ನ ಚಂದ ನೋಡ್ತಾನೆ. ಹೋಗಿ ಕೇಳು, ನಿಮಗೆ ಅಮ್ಮ ಇದ್ದಾರಾ, ಹೀಗೆ ಕುಣಿಸ್ತೀರಿ ಅಂತ. ಹೀಗೆ ಕುಣಿಸ್ತೀರಿ, ಅವ್ರಿಗೆ ಅಮ್ಮ ಕುಣಿಯೋದಿಲ್ಲ. ಕೊಡೋದಿಲ್ಲ. ಅವ್ರು ಕೊಂಡು ಬಳಕೆ ಯಾಕೆ ನೀವು ಕೈ ಹಾಕೋದು? ಅದೊಂದಿದ್ರೆ ಮಾತ್ರ ಅವ್ರದ್ದು. ಬೆಳಗಿನವರೆಗೂ ಪದ ಹೇಳ್ತಾರೆ, ಅದಿಲ್ಲ ಇದ್ರೆ ಇಲ್ಲ. ದಿತ್ತು ಅಂತ ನೀವು ಹೋಗಿ ಮಲ್ಕೊಳ್ತೀರಿ, ಅವ್ರನ್ನ ಕಳಿಸಿಕೊಡಿ. ಅಮ್ಮ ಚೂರಿ ಕೊಡ್ಲ, ಚೂರಿ ಮಗ ಸಾವರಿಸಿಕೊ. ಇದನ್ನ ಹಾಳು ಮಾಡಬೇಡ ಮಗ. ಅದಕ್ಕೆ ಚೂರು ಬೂದಿ ಹಾಕಿ ಶ್ರೀಧರ ಆಚಾರ್ಯರ ಮನೆಯ ತೆಂಗಿನ ಮರದ ಬುಡಕ್ಕೆ ಹಾಕತ್ತ. ತೆಂಗಿನ ಮರದ ಬುಡಕ್ಕೆ ಹಾಕ್ತಿದ್ದೆಪ್ಪ, ಒಳ್ಳೆ ಫಸಲಿತ್ತಂತೆ. ಅಲ್ಲ, ಇನ್ನು ಮತ್ತೆ ಯಾವ ರೋಗವು ತಾಗುದಿಲ್ಲ ಇದು ಹಾಕಿದ್ರೆ. ಇನ್ನು ಹಿಂದಿಲಿಂದಲ್ಲ? ಹೌದು, ಎಲ್ಲ ಔಷಧಿ ಅದ್ರಲ್ಲೇ ಉಂಟು. ಒಂದು ವರ್ಷ ಒಳ್ಳೆ ಫಲ ಇತ್ತಂತೆ. ಬರುವ ವರ್ಷ ಮತ್ತು ಒಳ್ಳೇದಾಗ್ತದೆ. ಹಂಡೆ ತರಲ ಅಮ್ಮ, ಹಂಡೆ ತರಲ ಅಂತ ಪಾತ್ರೆ ಸಣ್ಣದಾಗ್ತದೆ ಅಲ್ಲ ಎಂತ. ನಾವು ಈಗ ಉಗ್ಲಿಲ್ಲ, ಪೂರ್ತಿ ಉಗಿತಾ ಇದ್ರೆ ನುಂಗುದು ಎಷ್ಟೊತ್ತಿಗೆ. ಅದಕ್ಕೆ ಈಗ ನುಂಗಿದ್ದು ಅದನ್ನು. ಆ ಕಡೆ ಇಲ್ಲ, ಇಡು. ಗಾಳಿ ಹಾಕ್ಬೇಕಾ? ಗಾಳಿ ಬೇಡ ಮಗ, ಯಾಕೆ? ನಮ್ಗೆಲ್ಲ ನವರಂಧ್ರ. ಹೌದು. ನನ್ನ ಯಾವ ರಂಧ್ರದಲ್ಲಿ ಗಾಳಿ ಹೋಗ್ತಾ ಉಂಟಂತ ನಂಗೆ ಗೊತ್ತಾಗಿಲ್ಲ ಈಗ. ಅಯ್ಯೋ ಅತ್ತೆ, ಪೂರ್ತಿ ಎಂತದಿದು? ಅದೆಲ್ಲ ಜಾರಿ ಹೋಗಿದೆ, ಸರಿ ಮಾಡ್ಕೊಳ್ಳಿಕ್ಕೆ ಜಾರಿ ಹೋಗಿದೆ ಅಂದ್ರೆ ನಮ್ಮನ್ನ ನಿನ್ನೆಲ್ಲ ಯಾರು ನೋಡ್ತಾರೆ ಮಗ? ಏನ್ ನೋಡುವವರು ಇಲ್ವಾ? ಎಲ್ಲ ಬೇಡಿಕೆ ಇರುದು ನಿಮ್ಗೆ, ನಮ್ಗೆ ಅಂತ ಬೇಡಿಕೆ ಇಲ್ಲ. ನಮ್ಮನ್ನು ನೋಡುವವರು ಪೂರ್ತಿ ನಮ್ಮ ವಯಸ್ಸಿನವ್ರಿಗೆ, ಅವ್ರಿಗೆ ನೋಡ್ಲಿಕ್ಕೆ ತೋರುವುದೇ ಇಲ್ಲ, ಮತ್ತೆ ನೋಡುದು ಅಂತ. ಆದ್ರೂ ಜಾರಿತ್ತು ಒಂದು ವಿಷಯ ತಿಳಿಯಿತು ಅಂತ ಆದ್ರೆ ಅದು ಪಕ್ಕದವನಲ್ಲಿ ಕೇಳುದು, ಅಲ್ಲಿ ಎಂತ ಆಯ್ತಾ ಜಾರಿತ್ತ ಅಂತ. ಹೌದು, ಇವ ಹೇಳೋದು ಕಣ್ಣು ಕಾಣಿಸಿದವ. ಹೌದು, ಚೂರು ಸೆರ್ಗಿ ಜಾರಿತು. ಅಯ್ಯೋ, ನನಗೆ ಆ ಯೋಗವೇ ಇಲ್ಲಲ್ಲ ನೋಡುವಂಥದ್ದು. ಮಗ ಮಗ ಹೇಗಿದ್ದಿ ಮಗ? ಅಯ್ಯೋ, ಆರೋಗ್ಯವಂತರಾಗಿದ್ದೇನೆ. ಹೌದಾ? ಇಲ್ಲ ಇದ್ರೆ ಇಲ್ಲಿ ಬರ್ತಿದ್ದೆ. ಖಂಡಿತ ಇಲ್ಲ, ಬರುವುದೇ ಇಲ್ಲ. ಅದೊಂದು ಮಾತಿಗೆ ಒಂದು ಮುಖ ಅಂತ ಉಂಟು ನೋಡು. ಏನದು? ಇಬ್ರು ಒಟ್ಟಿಗೆ ಊಟ ಮಾಡುದು. ಊಟ ಮಾಡಿ ಎದ್ದು ಕೈ ತೊಳಿಲಿಕ್ಕೆ ಇಬ್ರು ಒಟ್ಟಿಗೆ ಹೋಗ್ತಾರೆ. ಒಟ್ಟಿಗೆ ಹೋಗಿ ಇವನಲ್ಲಿ ಅವ ಕೇಳುದು, ಉಂಡಿಯನ ಊಟ ಮಾಡುವತ್ತಿ ಯಾವ ಅಂತ ಮಲ್ಕೊಂಡಿನ ಪಕ್ಕದಲ್ಲಿ. ಅದೊಂದು ಮಾತಿಗೆ ಒಂದು ಮುಖ ಅಂತ ಬೇಕಾ? ಹೌದೌದು, ಅಲ್ಲಿಂದ ಶುರು ಮಾಡೋದು. ಈ ಆಟ ನೋಡ್ಲಿಕ್ಕೆ ಬರ್ತಾರೆ ನೋಡು. ಅವ್ರು ಬಂದ ಕೂಡಲೇ, ಓ ನೀವು ಆಟಕ್ಕೆ ಬಂದದ್ದ, ಮತ್ತೆ ಅಂತ ಗೆಣಕು ಬೇಯಿಸ್ಲಿಕ್ಕೆ ಬಂದದ್ದ. ಕೇಳುವುದು ಯಾಕಾಗಿ? ಮಾತಾಡುವುದಕ್ಕಾಗಿ ಒಂದು ದಾರಿ. ಮಗ, ನೀನು ಕ್ಷೇಮ ಅಂತ ಆಯ್ತು. ಕ್ಷೇಮದಿಂದ ಇದ್ದೇನೆ. ಮತ್ತೆ ಮನೆಯಲ್ಲೆಲ್ಲ ಎಲ್ಲ ಕೆಮ್ಮುವ? ಇಲ್ಲ, ಆ ಕಾಯಿಲೆ ಬರ್ಲಿಲ್ಲ ಅವರಿಗೆ ಎಲ್ಲ. ಅಯ್ಯೋ, ಎಲ್ಲರೂ ಕ್ಷೇಮದಿಂದ ಇದ್ದಾರೆ. ಅದು ಕಳೆದ ವರ್ಷ ಒಂದು ವರ್ತಮಾನ ಸಿಕ್ಕಿತ್ತು. ಏನಂತ? ನಿನ್ನ ಅಮ್ಮ ಹಾಸಿಗೆ ಹಿಡಿದಿದ್ದಾರೆ ಅಂತ. ಆವತ್ತು ಹಾಗಾಗಿತ್ತು. ಕುಳ್ಕುತ್ತಿ ಕುಲಮತಿ. ಕುಳ್ಕುತ್ರಿ ಹುಲ್ಕುತ್ತಿನಲ್ಲ, ಹುಲ್ಕುತ್ರಿನೂ ಅಲ್ಲ, ಕುಲಮತಿ. ಅವರು ಹಾಸಿಗೆ ಹಿಡಿದಿದ್ದಾರೆ, ಹಾಸಿಗೆಯಲ್ಲೇ ಎಲ್ಲ ಹೇಸಿಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಸಿಕ್ಕಿತ್ತಪ್ಪ. ಹಾಗಲ್ಲ ಅತ್ತೆ, ಆಗ ಆರೋಗ್ಯ ಸರಿ ಇರ್ಲಿಲ್ಲಾಗಿತ್ತು. ಈಗ ಹಾಗಲ್ಲ, ಗಟ್ಟಿಯಾಗಿದ್ದಾರೆ. ಹೌದಾ? ನನ್ನಿಂದಲೂ? ಅಯ್ಯೋ, ಅದು ಒಳ್ಳೆ ತಳಿ ಮಗ. ಒಳ್ಳೆ ತಳಿ ಆದ್ರೆ ಹಾಗೆ ಗಟ್ಟಿ ಮುಟ್ಟಿ ಇರುವುದು.
ಇದು ನನ್ನದು ಯಾವ ತಳಿ? ನಿನ್ನ ಬಾಯಲ್ಲಿ ಉಂಟಲ್ಲ ಬೋಗಿ ಮರ ತಳಿ, ಆ ಬಾಗಿಲು ಪಕ್ಕದಲ್ಲಿ ಉಂಟಲ್ಲ ತಳಿ, ನಂದು ಅದೇ ತಳಿ. ಹೋಗಿ ಮರದ ತಳಿಯ ನಮ್ಮ ನಡಿಯ ತಳಿ ಯಾವ್ದಂತ ಕೇಳ್ತಾರೆ 3 ಕಾಸಿನವ. ನಿನ್ನ ಮುಸುಡು ಕಂಡ್ರೆ ಸಾಕಾಗೋದಿಲ್ವಾ? ಇದು ಸ್ವದೇಶದ್ದಲ್ಲ, ವಿದೇಶಿ ತಳಿ ಅಂತ. ಪರದೇಶಿ ಮಗ. ನಿನ್ನ ಅಮ್ಮ ಸೌಖ್ಯದಲ್ಲಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಇವರು ಹೇಗಿದ್ದಾರೆ? ಮಗ ಇವರು ಹೇಗಿದ್ದಾರೆ? ಮಗ ಇವರು ಯಜಮಾನ್ರು. ನಮ್ಮ ಯಜಮಾನ್ರ? ನಿನ್ನ ಯಜಮಾನ ಅಲ್ಲ, ನಿನ್ನ ಅಪ್ಪಯ್ಯ ಅಲ್ಲ. ಅವ್ರ ಸುದ್ದಕ್ಕೆ ನೀನಕ್ಕೆ ನಾಚಿಕೊಳ್ಳುದು? ನನಗೂ ಅವರಿಗೂ ಅಷ್ಟೊಂದು ಅನ್ಯೋನ್ಯತೆ ಮಗ. ಅಂದ್ರೆ ಮೊದ್ಲೆಲ್ಲ ನಮ್ಮ ಇಲ್ಲಿಗೆ ಬರ್ತಾ ಇದ್ರು, ನಿಮ್ಮ ಮನೆಗೆ. ಬಂದವರು 1 ತಿಂಗಳು ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. 1 ತಿಂಗಳು ನಮ್ಮನೆಯಲ್ಲೇ ಇರ್ತಿದ್ದದ್ದು. ಅಲ್ಲ, ಇಲ್ಲೇ ಅಂತ ಕೆಲಸ ಅವರಿಗೆ? ಕೆಲಸ ಅಂದ್ರೆ ನಾನು ಎಲ್ಲೇ ಹೋಗ್ಲಿ ನನ್ನ ಒಟ್ಟಿಗೆ ಬರುವುದು. ನಾನು ಬಚ್ಚಲ ಮನೆಗೆ ಹೋಗುವಾಗ್ಲೂ ನನ್ನ ಒಟ್ಟಿಗೆ ಬರುವುದು. ಎಲ್ಲ ಒಳಗೆ ಬರುದಿಲ್ಲ. ಅಷ್ಟೊತ್ತಿಗೆ ನಾನು ಬಾಗಿಲು ಹಾಕೊಂಡಿರ್ತೇನೆ. ಮತ್ತೆ ನಾನು ಕಸ ಗುಡಿಸುವ ಹೊತ್ತಿಗೆ ಎದುರು ನಿಂತೇ ನೋಡ್ತಾ ಇರುವುದು. ಕಸ ಗುಡಿಸುವ? ಅಷ್ಟೊಂದು ಪ್ರೀತಿ ನನ್ನ ಮೇಲೆ. ಹೌದು ಮಗ. ಆದ್ರೆ ಏನ್ ಮಾಡೋಣ ಹೇಳಿ, ಅವರು ಆಗಾಗ ನಿಮ್ಮ ಸುದ್ದಿನೇ ಹೇಳ್ತಾ ಇರುವುದು. ಅಯ್ಯೋ, ಸುದ್ದಿ ಹೇಳದೆ ಇರ್ತಾನ ಮಗ? ಹೇಳುವುದು. ಈಗಲೂ ಎಣ್ಣೆ ಹಾಕ್ತಾನ? ಅಲ್ಲ, ಮೊದಲೆಲ್ಲ ನಾನೇ ಎಣ್ಣೆ ಹಾಕಿ ನೀವಕ್ಕೆ ಕಳಿಸಿ ಕೊಡ್ತಿದ್ದದ್ದು. ತಾನಕ್ಕೆ ಎಣ್ಣೆ ಹಚ್ಚಿಕೊಡುದು ನೀವೇ? ಈಗ ಎಣ್ಣೆ ಹಾಕ್ತಾನ? ಅಮ್ಮ ಹಾಕಿ ಕೊಡ್ತಾಳೆ. ಹೌದಾ? ನನಗೆ ಈಗ ಗೊತ್ತಾಯ್ತು ಎಂತ ಅಪ್ಪಯ್ಯ ಮನೆ ಬಿಟ್ಟದ್ದು ಯಾಕೆ ಅಂತ. ಎಂತಕ? ಅಲ್ಲ, ಇಲ್ವಾ 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 ಪೂರ್ತಿ ಹೇಳದೆ ನಾ ಬಿಡುದಿಲ್ಲ. ಅಲ್ಲ, ಈಗ ಅವರು ಅಪ್ಪಯ್ಯ ನಮ್ಮನೆ ಬರುವುದ್ರಿಂದ ಅಲ್ವಾ ನಮ್ಮ ಅಪ್ಪಯ್ಯ ಮನೆ ಬಿಟ್ಟದ್ದು. ಅದಕ್ಕೆ ಮನೆ ಬಿಟ್ಟದ್ದಲ್ಲ ಮಗ, ನೀನೊಬ್ಬ ಒಡು ಸೊಡ್ಡಿನ ಹುಟ್ಟುಕೊಂಡು ನೋಡು, ಅದಕ್ಕೆ ಅವನು ಮನೆ ಬಿಟ್ಟದ್ದು. 3 ಕಾಸಿನವ ಬೇಡದ್ದೆಲ್ಲ ಅರ್ಥ ಕಲ್ಪಿಸ್ತಾನೆ. ಮನೆ ಯಜಮಾನ ನಾನು. ಯಜಮಾನ? ಯಜಮಾನಕ್ಕೆ ಹುಲಿ ಹಿಡಿತು. ಈಗ ಬೀಗದ ಕೈ ಇಲ್ಲೇ ಉಂಟು. ಬಿಡು, ಅದು ಕದ್ಕೊಂಡಾನು, ಹೇಳಲಿಕ್ಕೆ ಆಗುದಿಲ್ಲ. ಮಗ, ಅಪ್ಪಯ್ಯ ಕ್ಷೇಮ ಅಂತ ಆಯ್ತು. ಹೌದು, ಅತ್ತಾಯ್ತು. ಅಪ್ಪನ ಆರೋಗ್ಯ ಸರಿ ಇಲ್ಲ. ಅಯ್ಯೋ ದೇವ್ರೆ, 1 ಮಾತು ಹೇಳಿ ಕಳಿಸ್ಬಾರ್ದಿತ್ತ ನಂಗೆ. ಹೇಳಿದ್ರೆ ನಾನು ಕೂಡ್ಲೇ ಬರ್ತಿದ್ದೆಲ್ಲ ಮಗ. ಅಲ್ಲಿವರೆಗಾಗಿ ಬರ್ತಿದ್ರಿ? ಹೌದು. ಬಂದ ಮೇಲೆ ನಂಗೆಲ್ಲ ಹಳೇ ವೈದ್ಯರ ಪರಿಚಯ ಉಂಟು. ಹೌದಾ? ಯಾರ್ದಾದ್ರೂ ಒಬ್ರು ವೈದ್ಯರ ಔಷಧಿ ನಡೀತಿತ್ತಲ್ಲ. ಹೌದಾ? ಆದ್ರೆ ಏನ್ ಮಾಡೋಣ ಹೇಳಿ, ಆರೋಗ್ಯ ಸರಿ ಇಲ್ಲದೆ ಇದ್ರು ಆಗಾಗ ನೀನ್ ಇರ್ಬೇಕಿತ್ತು ಅಂತ ನಿಮ್ಮನ್ನೇ ನೆನಪು ಮಾಡ್ತಾ ಇರುವುದು. ಹೌದಾ ಮಗ? ಒಂದೊಂದ್ಸಲ ಅವ್ರದ್ದೇ ನೆನಪಾಗುದು. ಒಂದು ವೇಳೆ ನೀವು ಸಹಾಯಕ್ಕಾಗಿ ಅಲ್ಲಿವರೆಗಾಗಿ ಬರಬಹುದು, ಬಂದ ಮೇಲೆ ನೀವೇನ್ ಮಾಡ್ತೀರಪ್ಪ? ಬಂದ ಮೇಲೆ ಅಂತ ಮಾಡುದು ಮಗ, ನೋಡ್ತಾ ಕೂತ್ಕೊಳ್ಳೋದು ಅಷ್ಟೇ. ಮತ್ತೆ ಅಂತ ಮಾಡ್ಲಿಕ್ಕೆ ಆಗ್ತದೆ? ನಿಮ್ಮ ಸೇವೆ ಮಾಡ್ಲಿಕ್ಕೆ ಬೇರೆ ಜನ ಬೇಕು. ಅವ್ರ ಸೇವೆ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ ಮಗ, ಖಂಡಿತ ಇಲ್ಲ ಮಗ. ಏನು ನೀ ಅತ್ತ ಇತ್ತೆಲ್ಲ ಹುಡುಕುದಿ ಅಂತ? ಈಗ ಕಾರಣ ಉಂಟು. ನಾನು ಬಂದು ಇಷ್ಟೊತ್ತಾಯ್ತು. ಅದೆಲ್ಲ ಹೌದು. ಅತ್ತೆ, ಮಾವಿನ ಮಿಡಿ ಉಂಟಾ? ಮಾವಿನ ಮಿಡಿ ಕಳೆದ ವರ್ಷದ್ದು ಉಂಟು ಮಗ, ಅಪ್ಪೆ ಮಿಡಿ. ಹೌದಾ? ಹೌದೌದು. ಈ ವರ್ಷ ಒಂದೇ ಒಂದು ಮರದಲ್ಲಿ ಹೂ ಬಿಡ್ಲಿಲ್ಲ. ಯಾಕೆ? ಎಂತ ವರ್ಷ 1 ವರ್ಷ ಆದ್ರೆ 1 ವರ್ಷ ಆಗುದಿಲ್ಲ. ಮತ್ತೆ ಕಳೆದ ವರ್ಷದ್ದೆಲ್ಲ ತೊಂದ್ರೆ ಇಲ್ಲ. ಒಂದು 4 ಕಟ್ಟು ಕೊಡಿ. 4 ಬರ್ಣಿ ತಕೊಂಡೋಗು. ಯಾಕೆ? ಮತ್ತೆ 4 ಕಟ್ಟಿ ಕೊಡುದು. ಮತ್ತೆ ವರ್ಣಿಯಲ್ಲಿ ಇದ್ದದ್ದು ಒಂದೇ, ಉಳಿದದ್ದೆಲ್ಲ ಖಾಲಿ ಆದದ್ದು. ಅಪ್ಪೆ ಮಿಡಿ. ಒಂದೇ ಮಿಡಿಯಾ? ಒಂದೇ. ಅಲ್ಲೇ ಕೂತು ತಿಂತ ಇರುದು ಮಗ. ಏನ್ಮ ಬಂದ್ ಇಷ್ಟೊತ್ತಾಯ್ತು, ನನ್ನ ತಂಗಿ ಚಂದ್ರಾವಳಿ ಎಲ್ಲೂ ಕಾಣಿಸುವುದೇ ಇಲ್ಲ. ಕಾಣಿಸುದಿಲ್ಲ. ಏನಾಯ್ತು? ಯಾಕೆ?
ಅಲ್ಲ ಮತ್ತೆ ಕಾಣಿಸುದಿಲ್ಲ ಅಂತ ಹೇಳಿದ್ರೆ ನನ್ನ ತಂಗಿಗೆ ಏನು ಅನಾಹುತ ಆಯ್ತು? ಅನಾಹುತ ಆಗಿಲ್ಲ, ಅವಳು ಗಟ್ಟಿ ಮುಟ್ಟಿದ್ದಾಳೆ. ಹಾಗೆಲ್ಲ ಸುಲಭ ಅವಳಿಗೆ ಏನಾಗುದು? ಅಮ್ಮ, ಇದು ನಾನು ಬರುವಾಗ ಮನೆ ಒಳಗೆ ಇದ್ದದ್ದು, ಈಗ ಕಾಣಿಸುವುದಿಲ್ಲ ಅಂತ ಎಲ್ಲೋ ಒಂದು 4 ಜನ ಕರ್ಸ್ಲ ಅಂತ ನಿನ್ನ ಹೆಣ ತಗೊಂಡು ಹೋಗ್ಲಿದ್ದ. ಕಾಣಿಸದೆ ಇದ್ದವ್ರು ಹುಡುಕಿಸ್ಲಿಕ್ಕೆ ನಾನು ಮನೆ ಯಜಮಾನ, ಯಜಮಾನಿಕೆ ಈಗ ಕೈಯಲ್ಲೇ ಉಂಟು ಯಜಮಾನ ಅದಲ್ಲ ಮಗ. ಎಷ್ಟೊತ್ತಿಗೂ ನಿಂದೆ ನೆನಪಲ್ಲಿ ಇರ್ತಾಳೆ ಮಗ. ನಂದೇ ನೆನಪಿನಲ್ಲಿ ಊಟ ಮಾಡುವ ಹೊತ್ತಿಗೂ ಅಕ್ಕ, ಗುಡಿಸುವ ಹೊತ್ತಿಗೂ ಅಕ್ಕ, ಸ್ನಾನಕ್ಕೆ ಹೋಗುವಾಗ್ಲೂ ಅಕ್ಕ, ಎಷ್ಟೊತ್ತಿಗೂ ಎಕ್ಕ 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 ಎಕ್ಕ. ಅದ್ರ ಮೇಲೆ ಕಣ್ಣಿ ಹಾಕಿ ನಿಮಗೆ? ಅಲ್ಲ, ಯಾಕ ಯಾಕ ಅಂತ ಅಕ್ಕ 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 ಅಂತ ಮಗ. ಎಲ್ಲಿದ್ದಾಳೆ ಮತ್ತೆ ಒಂದು, ಇವ ಹೊರಗಿದ್ರೆ ಅವಳು ಒಳಗೆ, ಅವಳು ಹೊರಗಿದ್ರೆ ಇವ ಒಳಗೆ. ಹೌದೇ? ಮರ್ಯಾದೆ ತೆಗಿಬೇಡ. ಏನು ನಾನು ಗಂಡು ಗಂಡಸು. ಅವರು ಒಂದಾದ್ರ ಶುರು ಆಯ್ತು ಗುಡ್ಮು 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 ಗುಡ್ಮು. ಪೆಟ್ಟಿನ ಶಬ್ದ ಕೇಳಿಸಿ ಬರ್ತದೆ. ಪೆಟ್ಟಿ ಯಾರಿಗೆ ಬೀಳುತ್ತದೆ? ಪೆಟ್ಟು ಬೀಳುದೇ ಅವಳಿಗೆ. ಅವಳಿಗೆ ಅವು ಗಟ್ಟಿ ಮುಟ್ಟಿದ್ದಾನೆ. ನನ್ನ ಮರ್ಯಾದೆ ತೆಗಿಬೇಡ. ನಾನು ಗಂಡು ಗಂಡಸಲ್ಲವೇ? ಹೌದು, ಗಂಡು ಊಸು. ಹೌದು, ಮರ್ಯಾದೆ ತೆಗಿಲಿಕ್ಕೆ ಇದ್ರಲ್ವ ಮರ್ಯಾದೆ ತೆಗಿಯುವುದು. ನಿನ್ನ ಮಗ ಅಲ್ವಾ ನಾನು? ನಾನು ಮರ್ಯಾದೆ ತಿದ್ದವಳ ಮಗ. ಈಗ ಅವಳನ್ನು ಕರೀತೇನೆ. ಚಂದ್ರು, ಯಾ ಚಂದ್ರು, ಚಂದ್ರು, ಚಂದ್ರು. ಅಮ್ಮ ಕಡಿ, ನಾನು ಎಂತದಮ್ಮ? ಕರ್ದದ್ದು ಯಾರ? ಕರೆದದ್ದು ನೀನು. ಕರ್ದದ್ದು ಯಾರು? ಅವಳ ಗಂಡ ನಾನು. ನೀ ಯಾಕೆ ತಡ್ದೆ? ತಡ್ದೆ. ಯಾಕೆ ತಡ್ದೆ? ನನ್ನ ಮಾತನ್ನು ಮೀರಿ ಬರಬಾರದು. ಅಲ್ಲಿ ಆ 3 ಎಂತ ಹಾಕಿದ್ದದು? ಅದು ಉಸ್ಮಾನ್ ರೇಖೆ. ಎಂತ ಉಸ್ಮಾನ್ ರೇಖೆ? ಅದು ನಾನು ಹೊತ್ತು ಕೇಳುದಪ್ಪ. ಅದು ಯಾವ ರೇಖೆ? ಅಮ್ಮ, ಹಿಂದೆ ಯಾರಾದ್ರೂ ಹಾಕಿದ್ದುಂಟ? ಅಯ್ಯೋ, ಹಿಂದೆ ಪೇತ್ರೆಯಲ್ಲಿ ರಾಮನ ತಮ್ಮ ಉಸ್ಮಾನ್ ಹೀಗೆ ಅಲ್ಲವೇ ಕೆರೆ ಹಾಕಿದ್ದು? ಬೇತ್ರಿಯಲ್ಲಿ ರಾಮನ ತಮ್ಮ. ಬೇತ್ರಿಯಲ್ಲಿ ಶ್ಯಾಮ ಕೇಳಿದೆ. ಅದಲ್ಲ, ಹಿಂದೆ ಪೇತ್ರೆ ರೇತೆಯಲ್ಲಿ ರಾಮನ್ ತಮ್ಮ ಯಾರು? ಉಸ್ಮಾನ್ ಹಾಕಿದಂತ ರೇಖೆ. ಸತ್ಯವಾ? ಎಲ್ಲಿ ಉಸ್ಮಾನ, ಎಲ್ಲಿ ರಾಮನು? ಎಲ್ಲಿಯಾದ್ರೂ ರಾಮ್ ಭಕ್ತರು ಇದ್ರೆ ನಿನ್ನ ಕಲ್ಲು ಹೊಡೆದು ಕೊಂದಾಕ್ತಾರೆ. ರಾಮನ ತಮ್ಮ ಉಸ್ಮಾನ್ ಅಲ್ಲ, ಪುಣ್ಯಾತ್ಮ ಲಕ್ಷ್ಮಣ. ಅದೇ ರೇಖೆ. ಇದು ಅವನು ತಪ್ಪಲ್ಲ, ಮತ್ತೆ ತಪ್ಪು ನಂದೆ. ಈ ದುಷ್ಪರಿಣಾಮ ಹೇಗೆ ಬೀರುತ್ತೆ ಅವರಿಗೆ? ಅಂದ್ರೆ ನಾನು ತುಂಬು ಬಸ್ರಿ ಇವನು. ಹೊಟ್ಟೆ ನೋವು ಶುರು ಆಯ್ತು. ಶಿವಲಗಿತ್ತಿಯ ಮನೆ ಬಾರಿ ದೂರ. ಆವಾಗ ನನ್ನನ್ನು ಇಬ್ರು ಕಂಬಳಿಯಲ್ಲಿ ಇಟ್ಟು ನನ್ನನ್ನು ಹೊತ್ತು ಹೊರಗೆ ತಂದ್ರು. ತರುವ ಹೊತ್ತಿಗೆ ಇವ ಹೇಳಿದವನೇ ಪಾತ್ರೆ ಹಿಡ್ಕೊಂಡು ಬರ್ತಾ ಇದ್ದ. ಪಾತ್ರೆ 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 ಅಂತ. ಅಲ್ಲಿಗೆ ನಾನು ಲೆಕ್ಕ ಹಾಕಿದೆ. ಅಲ್ಲ, ನಿಮ್ಮನ್ನ ಕಾಲ್ ಮುಂದೆ ಮಾಡಿ ಹೊತ್ಕೊಂಡು ಹೋಗಿದ್ರ ತಲೆ ಮುಂದೆ ಮಾಡಿ? ಅಲ್ಲ, ತಲೆ ಮುಂದೆ ಮಾಡಿ ಹೊತ್ಕೊಂಡು ಹೋಗ್ತೀವಿ. ಹೌದಾ? ಎಂತಕ್ಕೆ ಕಾಲ್ ಮುಂದೆ? ಬೇಡಕ್ಕೆಲ್ಲ ಹೇಳ್ಬೇಡ. ಆ ರೇಖೆ ಆವತ್ತು ಅವ ಹಾಕಿದ್ನಲ್ಲ, ಅದು ಲಕ್ಷ್ಮಣ ರೇಖೆ. ಇವತ್ತು ಚಂದಗೋಪನ ರೇಖೆ. ಅದಕ್ಕೆ ಸೊಳ್ಳೆ ಕೂಡ ಸಾಯುವುದಿಲ್ಲ ಲಕ್ಷ್ಮಣ ರೇಖೆಗೆ. ಇದಕ್ಕೆ ಅಂತೂ ತಾಗುದಿಲ್ಲ. ಹೌದೇನ? ಎಷ್ಟೊತ್ತಿದು ಕೊಡಪಾನ ತೋರುದಿಲ್ಲ. ಕೊಡಪಾನ ತರಬೇಕಿದ್ದಾನೆ. ಒಳಗೆ ಹೊಟ್ಟದ ಮೇಲೆ ಬಂಗಾರದ್ದು, ಕಂಚಿನದ್ದು, ಬೆಳ್ಳಿಯದೆಲ್ಲ ಇತ್ತು. ಹೋಗಿ ಹೊಟ್ಟೆ ಕೊಡಪಾನ ತಂದ್ರೆ ಯಾರು ಮರ್ಯಾದೆ ತೆಗಿಲಿಕ್ಕೆ ಮುಂದಾಗುತ್ತೆ? ಚಂದಗೋಪ ಅದು ಹೊಟ್ಟೆ ಕೊಡಪ ಅಂತ ಬೈಯುದ? ಅದು ತಂದದ್ದೇ ಒಳ್ಳೇದಾಯ್ತು. ನಿನ್ನ ಎಟ್ಟೆ ಯಜಮಾನಿಕೆಗೆ ಹೊಟ್ಟೆ ಕೊಡಪಾನವೇ ಆಗ್ಬೇಕಂತ ಅದೇ ತಂದದ್ದೆ. ಆಯ್ತಾ? ಹೊಸ ಮಗ ಅವನ ಸುಡ ಮಗ ಕುದು ಹೋರಿ ಬೊಬ್ಬರ್ಯ ಒಣ ಶಂಭ ಅಮ್ಮ ಬೈಬೇಡ. ನಾನು ನೀನು ಹೆತ್ತ ಮಗನಲ್ಲವೇ? ಮಗ, ನಿನ್ನನ್ನು ಕರೀಲಿಕ್ಕೆ ಕಾರಣ ಉಂಟಮ್ಮ. ಏನತ್ತೆ? ನಮ್ಮ ಮನೆಗೆ ಇವತ್ತು ಹೊಸ ನೆಂಟರು ಬಂದಿದ್ದಾರೆ. ಹೊಸ ನೆಂಟ್ರು? ನೆಂಟ್ರು ಬಂದ್ರೆ ನೀವು ಮಾತಾಡ್ಸಿ ಅತ್ತೆ. ನಾನು ಮಾತಾಡ್ಸಿ ಆಯ್ತು. ನೀನು ಕಂಡ್ರೆ ಎಷ್ಟು ಸಂತೋಷ ಪಡ್ತಿ ಅಂತ ಗೊತ್ತಾಗುದಿಲ್ಲ. ಹೌದಾ? ಯಾರತ್ತೆ ಅಂತ? ಓ, ಅಲ್ಲಿ ನೋಡು ಯಾರಂತ. ನಾಗವೇಣಿಯೋ ಬಂಗೋ ಅಕ್ಕಲ ಪದಕ್ಕೆ, ನಾಗವೇಣಿಯೋ ಬಂದು ಅಕ್ಕಲ ಪದಕ್ಕೆ, ಬೇಗದುಳಿರುಗಲು ಬೇಗದುಳಿ
ಚಂದ ಗೋಪ. ಏನಾಯ್ತಮ್ಮ? ದಿನ ಕೇಳ್ತಿದ್ಯಲ್ಲ ಅಪ್ಪ ಯಾರು ಅಂತ. ಓ ಅಮ್ಮ, ಅಪ್ಪ ಒಮ್ಮೆ ಕಣ್ಣಾರ ನೋಡ್ತೀನಿ ಅಂತ ಕರ್ಕೊಂಡ್ ಬಾ ಅಮ್ಮ. ಯಾಕೆ ಸತ್ತವನೇ? ಏಯ್ ತಡಿಯ, ನಿನ್ನ ಅಪ್ಪನ ಬಾಲ್ಯ ಮಿತ್ರರವರು. ನನಗೆ ತೋರಿಸ್ತಯ್ಯ. ಅವನ ಎದುರು ನೀವು ಅಪ್ಪಿಕೊಳ್ಬೇಡಿ, ಅವನು ನನ್ನನ್ನು ಮೆಚ್ಚುವುದಿಲ್ಲ. ದೂರದಲ್ಲೇ ನಿಂತು ಮಾತಾಡಿ. ಎಂತಲ್ಲಿ ಕೂತ್ಕೋ. ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಯ್ತು. ನೀನು ಹೇಗಿದ್ಯಾಕ? ಆರೋಗ್ಯವಂತಳಾಗಿದ್ದೀನಿ. ಚೆನ್ನಾಗಿದ್ಯಾ? ಹೌದು. ಹೌದು. ಆದ್ರೆ ನೀನು ಬಂದಾಗ ನಿನ್ನನ್ನೇ ನೋಡ್ತಾ ಇದ್ದೇನೆ. ಅಕ್ಕಪಕ್ಕದಲ್ಲಿ ಯಾರು ಕಾಣುವುದಿಲ್ಲ, ಒಬ್ಬೇ ಒಬ್ರು ಇಲ್ಲ, ನಿನ್ನ ಸಂಗಡ ಯಾರೂ ಇಲ್ಲ. ಘೋರವಾದ ಅರಣ್ಯದ ತನ್ನಿನಿಂದ ಇಲ್ಲಿವರೆಗಾಗಿ ನೀನು ಬಂದವಳು. ಬರ್ಬೇಕಾದ ದಾರಿಯಲ್ಲಿ ಕಾಡು ಎಲ್ಲ ಸಿಕ್ಕುದುಂಟು. ಖಂಡಿತ ಹೌದು. ನೀನು ಹೆದರಿಕೆ ಆಗ್ಲಿಲ್ವಾ? ಇಲ್ಲಪ್ಪ. ನಿನಗೆ ಆಳು ಕಾಳೆಲ್ಲ ತುಂಬಾ ಮಂದಿ ಇದ್ದಾರಂತೆ. ಅವ್ರನ್ನೆಲ್ಲ ಬಿಟ್ಟು ನೀನು ಒಬ್ಬಳೇ ಇಲ್ಲಿವರೆಗಾಗಿ ಬಂದಿಯಲ್ಲ. ಜೊತೆಯಲ್ಲಿ ಒಂದು ಮಾತು, ಈಗ ಸಖಿ ಗೀಕಿ ಎಲ್ಲ ಇಲ್ಲಮ್ಮ, ಸಖಿ ಎಲ್ಲ ಇಲ್ಲ. ಸಖಿ ಮಾಡುವವರೇ ಸಿಗುವುದಿಲ್ಲ, ಈಗೆಲ್ಲ ದೊಡ್ಡದೇ ಮಾಡುದು. ಹೌದೌದು, ಹಾಗಾಗಿ ಸಖಿ ಇಲ್ಲ, ಒಬ್ಬೊಬ್ರೆ. ಹೌದಾ? ಒಂದು ನೋಡು, ಇಲ್ಲಿ ಮಾತ್ರ ಹಾಗೆ ಎಲ್ಲಡಿಗೂ ಹಾಗೆ ಅಲ್ಲಮ್ಮ. ಕೆಲವು ಉಪಹಾರ ಮಂದಿರಕ್ಕೆ ಹೋಗು, ಅಲ್ಲಿ ಹೋಗಿ ದೋಸೆ ಕೇಳು. ಆವಾಗ ಈ ಯಜಮಾನ ಹೇಳೋದು, ಒಂದು ಮಸೋಲೆ ದೋಸೆ, ಒಂದು ದೋಸೆ ಅಂದ ಇವನೇ ಹೋದ ಅಡ್ಗೆ ಮನೆಗೆ, ಹೋಗಿ ಅವನೇ ದೋಸೆ ಹಾಕಿದ, ತಂದು ಕೊಟ್ಟ. ಅಲ್ಲಿಯೂ ಜನ ಇಲ್ಲ, ಅಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ. ಇಲ್ಲ, ಹಾಗೆ ಆಯ್ತು. ಹೌದಾ? ಇನ್ನೆಲ್ಲ ಏನ್ ಮಾಡೋದು ಹಾಗೆ? ಮತ್ತೆ ಹಾಗೆ ಹೋದಲ್ಲೆಲ್ಲ ಜನ ಬೆಳೀತಾ ಉಂಟು ಅಂತ ಹೇಳ್ತಾರೆ. ಒಂದೊಂದು ನಾಲ್ಕು ಎಲ್ಲಿ ಬೆಳೆಯುವುದು, ಎಲ್ಲಿ ಬೆಳೆದದ್ದು ಒಂದು ಪ್ರಯೋಜನಕ್ಕಿಲ್ಲ. ಅಕ್ಕ, ನೀನು ಬಂದದ್ರಿಂದ ತುಂಬಾ ಸಂತೋಷ ಆಯ್ತು. ಆದ್ರೆ ನಾನು ಬ್ರಾಹ್ಮಣರನ್ನ ಹೇಳಿ ಕಳಿಸಿದ್ದೆ. ಬಂದ್ರು ಬ್ರಾಹ್ಮಣರಲ್ಲಿ ಇವರಿಗಾಗಿ. ಹೌದಾ? ಲೇಖನವನ್ನ ಕೊಟ್ರು. ಹೌದಾ? ಯಾರವ ನಮ್ಮನೆ ಬಂದು ಬಟ್ಟ? ಯಾರವ ಮೂರ್ಖಾಸ್ನವ? ಅತ್ತೆ ಅತ್ತೆ ನಾನಿಲ್ಲಿ ಜೀವಂತ ಇರುವಾಗ ನಿನ್ನದನ್ನ ಅತ್ತೆ ಏನ್ ಕೊಟ್ಟೆ ಬ್ರಾಹ್ಮಣರಿಗೆ? ಎಷ್ಟು ಕೊಟ್ಟೆ? ಅತ್ತೆ ಸುಮ್ಮನೆ ನಾನು ಕೇಳ್ತಿದ್ದದ್ದು. ಏನ್ ಕೊಟ್ಟೆ ಬ್ರಾಹ್ಮಣರಿಗ? ಹೊನ್ನು ಕೊಟ್ಟೆ, ಅಕ್ಕಿ ಕೊಟ್ಟೆ, ಕಾಯಿ ಕೊಟ್ಟೆ, ಬೇಳೆ ಕೊಟ್ಟೆ, ಎಲ್ಲ ಕೊಟ್ಟೆ. ಭಟ್ರಿಗೆ ಬೂಯ್ತ್ಯ, ಮತ್ತೆಂತ? ಅವ 3 ತಾಸಿನ ಭಟ್ಟ ಅಂತ್ಯ. ಅದು ಅವಳು ಎದುರು ಬ್ರಾಹ್ಮಣರಿಗೆಲ್ಲ ಬೈಯುದ. ಯಾರು ಒಂದು ಬೇಕಲ್ಲ ಜನ. ನೋಡು ಮಗ, ಯಾವತ್ತು ಬ್ರಾಹ್ಮಣರಿಗೆ ಬೈಬಾರ್ದು, ಗೊತ್ತಾ? ಯಾಕಂದ್ರೆ ಬ್ರಾಹ್ಮಣರು ನಮ್ಮ ಮನೆಗೆ ಬಾರದಿದ್ರೆ ನೀನು ಹುಟ್ಟಿರ್ಲಿಲ್ಲ. ನನಗೆ ಗೊತ್ತಾಯ್ತು. ನಾನು ಆಗಾಗ ದರ್ಪಣದ ಮುಂದೆ ನಿಂತಾಗ ನನಗೆ ಶ್ರೀನಿವಾಸ ಮುಖತ್ತೇ ನೆನಪಾಗ್ತದೆ. ಎಂತ ಶ್ರೀನಿವಾಸ ಭಟ್ರದ್ದೇ ಮುಖ ನನ್ನದು, ಅವರದ್ದು. ಈ ಸೊಡ್ಡ ಹೌದು, ಅವ್ರ ಮುಖ ತರುವ ಶ್ರೀನಿವಾಸ ಭಟ್ರ ಅಲ್ವಾ ನಮ್ಮನೆ? ಎಲ್ಲ ಬೇಡದ್ದೇ ಕಲ್ಪಿಸಿಕೊಳ್ಳುದು. ಮತ್ತೆಂತದಮ್ಮ ಭಟ್ರು ಬಂದ ಮೇಲೆ? ಮನೆಗೆ ಬಂದ ಮೇಲೆ ನೀವು ಹುಟ್ಟಿದ್ದಂದ್ರೆ ಹಾಗೆ. ಮದುವೆಯಾಗಿ ಕೆಲವು ವರ್ಷ ಆಯ್ತಮ್ಮ, ನನಗೆ ಮಕ್ಕಳೇ ಇರ್ಲಿಲ್ಲ. ಕೊನೆಗೆ ನನ್ನ ಜಾತಕೆಲ್ಲ ತಕೊಂಡು ಭಟ್ರ ಮನೆಗೆ ಹೋದೆ. ನಿಂಗೆ ದೊಡ್ಡ ಸಂಧಿ ದೋಷ ಉಂಟು, ಆ ಸಂಧಿ ಬಿಡುಗಡೆ ಆಗ್ಬೇಕು, ಅದಕ್ಕೆ ಮಕ್ಕಳಾಗ್ತವೆ. ಆಮೇಲೆ ಅವ್ರು ಬಂದು ಇಲ್ಲೆಲ್ಲ ಸಂಧಿ ಬಿಡಿಸಿದ ಮೇಲೆ, ಸಂಧಿ ಸಮಾರಾಧನೆ ಎಲ್ಲ ಮಾಡಿದ ಮೇಲೆ ನೀವ ಹುಟ್ಟಿಕೊಂಡದ್ದು. ಅದೊಂದು ಸರಿ ಹೇಳದಿದ್ದು ನನಗೆ ಉಪದ್ರ ಆಗ್ತದೆ. ಯಾವುದು? ಅದನ್ನ ಮೊದಲೇ ಭಟ್ರು ಬಂದ್ಮೇಲೆ ನಾನು ಬಟ್ಟಿ ಕೊಟ್ಟಿದ್ದೆ ಹೇಳಿ ಕೇಳ. ಇವ್ರು ಬಟ್ಟಿ ಕೊಟ್ಟಿದ್ದೆ. ಭಟ್ರಿಗೆ ಕೊಟ್ರೆ ಏನಾಯ್ತಾ? ಭಟ್ರು ಭಟ್ರ ಮನೆಗೆ ಹೋಗ್ತದೆ. ಭಟ್ರ ಮನೆಗೆ ಹೋದ್ರೆ ನಮಗೆ ಅಂತದಿಲ್ಲ, ನಾವು ಗಂಜಿ ತಾಟ್ ಇಟ್ಕೊಳ್ಳುದ. ಈಗ ಎಮ್ಮೆಗೆ ಹಾಕಿದ ಹಿಂಡಿ ಎಲ್ಲಿಂದ ಬರ್ತದೆ? ಅದು ಹಿಂಡಿ ಅಲ್ಲಿಂದ ಬರ್ತದೆ. ಹಾಲು ಕೊಡ್ತದೆ. ಹಾಲಿಂದ ಬರ್ತದೆ. ಹೌದು. ಹಾಲು ಕೊಡದಿದ್ರೆ? ಹಾಲು ಕೊಡ್ತಿದ್ರೆ ಸಗಣಿಯಲ್ಲಿ ಸಿಗ್ತದೆ. ಅದಕ್ಕೂ ಕ್ರಾಯ ಉಂಟು ಈಗ. ಮತ್ತು ಹೇಳ್ತಾ, ಮತ್ತೆ ನಾವು ಕೊಡುವುದು ನೋಡು ಬ್ರಾಹ್ಮಣರಿಗೆ
ನಾವು ಕೊಟ್ರೆ ನಮ್ಮ ಪಾಪವನ್ನು ಅವರ ಕೈ ಮೇಲೆ ಇಡುವುದು. ಅವರು ಅದನ್ನು ಮಂತ್ರದಿಂದ ಎಲ್ಲ ಇದು ಅನುಷ್ಠಾನಗಳ ಮುಖೇನ ಅದನ್ನು ಪರಿಹಾರ ಮಾಡಿಕೊಂಡು ಅದನ್ನು ತಕೊಳ್ಳುದು. ಅವ ಎಲ್ಲಿಯಾದ್ರೂ ಮಂತ್ರ ಬಾರದ ಬಟ್ಟ ತಕೊಂಡ್ರೆ ಅವಂಗೆ ಹುಟ್ಟುವ ಮಕ್ಕಳು ಪೂರ್ತಿ ಹೀಗೆ. ತುಂಬಾ ಸಂತೋಷವಾಯ್ತು. ಬ್ರಾಹ್ಮಣರು ಹೇಳಿದ್ರಿಂದ ನೀನು ಬಂದಿಯಲ್ಲ. ನಿನ್ನನ್ನು ಕಾಣದೆ ನನ್ನ ಕಣ್ಣುಗಳು ಮುಂಜಾಗಿದ್ದವು. ನಿನ್ನಲ್ಲಿ ಮಾತನಾಡಿದ್ರೆ ನನ್ನ ನಾಲಿಗೆ ನಿಶ್ಚಯಿತರ ಆಗಿತ್ತು. ನಿನ್ನ ಸ್ಪರ್ಶ ಇಲ್ಲದೆ ಅಂಗಾಂಗಗಳೇ ಜಡಕ್ಕೆ ಹೊಂದಿ ಹೋಗಿತ್ತು. ನೀನನ್ನು ನೀನೆ, ಕುಡಿಯುವಾಗ ನೀನೆ, ನಿಂತಲ್ಲಿ ನೀನೆ, ಎಲ್ಲೆಲ್ಲಿ ನೋಡಿದ್ರು ನಿನ್ನದೇ ಕನಸು ಮನಸ್ಸು ಎಲ್ಲವು. ಹಾಗಾಗಿ ನೀನು ಬದುಕಲು ತುಂಬಾ ಸಂತೋಷ ಆಯ್ತು. ಇಲ್ಲೇ ಉಳಿದುಕೊಂಡು ಹೋಗಕ್ಕ. ಎಷ್ಟು ದಿವಸ? 1 ತಿಂಗಳು ಉಳ್ಕೊಂಡು ಹೋಗು. ಅಯ್ಯೋ ತೆರಳಲು ಬೇಕಮ್ಮ ಸಂಜೆಗೆ ಮನೆಗೆ, ತೆರಳಲು ಬೇಕಮ್ಮ ಸಂಜೆಗೆ ಮನೆಗೆ, ತ್ವರಿತದಿ ಬಂದೇರು ಬಹು ಜೋಗೆಯೊಳಗೆ, ತ್ವರಿತದಿ ಬಂದೆರು ಬಹು ಜೋಗೆಯೊಳಗೆ, ತ್ವರಿತದಿ ಬಂದೆರು ಬಹು ಜೋಗೆಯೊಳಗೆ. ಬ್ರಾಹ್ಮಣರು ಲೇಖನವನ್ನು ಕೊಟ್ಟರು. ನೀನ್ ಆಡಿದ ಮಾತು ಸತ್ಯವೇ ಹೌದು. ಏನು? ನಾನು ಎಲ್ಲಿಗಾದ್ರೂ ಹೊರಟೆ ಅಂತ ಆದ್ರೆ ಅದೆಷ್ಟು ಜನ ಸಖಿವೃಂದದವರೆಲ್ಲ ನನ್ನ ಜೊತೆಯಲ್ಲಿ ಇರ್ತಿದ್ರು. ದಂಡಿಗೆಯನ್ನು ಏರಿ ನಾನು ಬರುವವಳಾಗಿದ್ದೆ. ಇವತ್ತು ದಂಡಿಗೆ ಇಲ್ಲ, ಯಾವುದೂ ಇಲ್ಲ. ಕಾರಣ ಏನು ಗೊತ್ತಾಗ್ಲಿಲ್ಲ. ಬ್ರಾಹ್ಮಣರನ್ನು ಮಾತನ್ನ ಕೇಳಿದ ಆ ಕ್ಷಣದಲ್ಲಿ ಆದಷ್ಟು ಬೇಗ ನಿನ್ನನ್ನು ನೋಡಬೇಕೆನ್ನುವ ಕಾರಣಕ್ಕಾಗಿ ತ್ವರಿತದಲ್ಲಿ ನಾನು ಇಲ್ಲಿವರೆಗಾಗಿ ಬಂದವಳು. ಹೌದಾ? ಆ ಕಾರಣಕ್ಕಾಗಿ ತುಂಬಾ ಸಂತೋಷ. ಇಲ್ಲಿ ಉಳಿದುಕೋ. ಆಗುದೇ ಇಲ್ಲ. ಯಾಕೆ ಆಗುದಿಲ್ಲ? ಇವತ್ತು ಸಂಜೆಯ ಮನೆಗೆ ಹೋಗ್ಬೇಕು. ಸಂಜೆಯ ಮನೆ ಹೋಗ್ಬೇಕಂತ ಅಲ್ಲಿ ಅವಸರ ಉಂಟ ನಿನಗೆ? ಕಾರಣ ಉಂಟು. ಏನು ಕೆಸುವಿನ ಗಿಡಕ್ಕೆ ಏನು ಕರುಕೊಟ್ಟು ಹಾಕಿದ್ಯಾ? ಒಂದು ವೇಳೆ ಹೋಗದೆ ಇದ್ರೆ ಆಗುವ ಸಮಸ್ಯೆ ಏನು? ತಿಳ್ಕೋ. ಅಷ್ಟೇ ಅಲ್ಲ, ಏನಾದ್ರೂ ಏನು ಒಲೆ ಮೇಲೆ ಕೀಟು ಬಂದಿದ್ಯಾ? ಅಯ್ಯೋ ಹಾಗಲ್ಲ. ಕರುವನ್ನು ಬಿಟ್ಟು ಬಂದಿದ್ಯಾ? ಅಲ್ಲಪ್ಪ. ಮತ್ತೆ ಒಂದು ವೇಳೆ ನಾನು ನನ್ನ ಯಜಮಾನರಿಗೆ ಹೇಳದೆ ಬಂದವಳು. ಹೇಳದೆ ಬಂದವಳ? ಹೌದು. ಈಗ ಹೇಳದಿದ್ರೆ ಆಗುದೆಂತದ್ದು? ಒಂದು ವೇಳೆ ಹೋಗ್ಲಿಲ್ಲ ಅಂತ ಅಂದ್ರೆ ನಮ್ಮ ಯಜಮಾನರಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬರ್ತಾರ? ಸಿಟ್ಟು ಬಂದ್ರೆ ಬಾಯಿಗೆ ಬಂದಾಗ ಬೈತಾರೆ. ಇದು ಮಾತ್ರವಾ? ಅಷ್ಟೇ ಅಲ್ಲ, ಹೊಡೆದ್ರು ಹೊಡಿಬಹುದು. ಹೌದಾ? ಕೇವಲ ಹೊಡೆದ್ರು ಸಹಿಸಿಕೊಂಡಿರ್ತೀನಿ. ಹೊಡಿಬಹುದು ಅಂತ ಅತ್ತೆ ಕಡೆ ಕೈ ಮಾಡುದಿರ್ತದೆ. ನೀನು ಅವ್ರಿಗೆ ಹೊಡೆದಲ್ಲ, ಅಭಿನಯ ಮಾಡಿದ್ದು. ಹಾಗೆ ಸಹಿಸಿಕೊಂಡಿರ್ಬೋದಿತ್ತು. ನಾಳೆ ನನ್ನನ್ನು ಬಿಟ್ರೆ ಅದೇ ಹಾಗೆ ಬಿಡುವುದಿದ್ರೆ ನನ್ನ ಗಂಡ ಎಷ್ಟು ಸಲ ಬಿಡ್ತಿದ್ದ. ಯಾಕೆ? ನೀನು ಒಬ್ಳೆ ಮದುವೆ ಆದವಳು, ಮತ್ತೆ ನಾವೆಲ್ಲ ಇಟ್ಕೊಂಡವ್ರಲ್ಲ. ನನಗೆ ಗೊತ್ತಿಲ್ಲ. ನಂಗೆ ಗೊತ್ತು, ನಿಂಗೆ ಗೊತ್ತಿಲ್ಲ ಅಂದ್ರೆ. ಆವಾಗೆಲ್ಲ ನಾನು ಮನೆ ಬಿಟ್ಟು ಹೋದ್ರೆ ನಾನು ಮನೆಗೆ ಬರುವಾಗ ನನಗೆ 3 ತಿಂಗಳು ಆಗ್ತಿತ್ತು. ಅಮ್ಮ ಬಂದೆ. ಅಮ್ಮ ಎಂತ ಇದು ನನಗಿಂತಲೂ ಮೊದಲು 3 ತಿಂಗಳಾದ ಹುಟ್ಟಿದ ಅಣ್ಣ ಎಲ್ಲಿದ್ದಾನೆ ಅಮ್ಮ? ಅಲ್ಲಿ ಕೂತು ಮೊದಲೇ ಬರ್ತೀನಿ. ಅಲ್ಲ ಎಲ್ಲಿದ್ದಾನೆ ಸತ್ಯ? ಎಂತಕ್ಕೆ 3 ತಿಂಗಳಾಗ್ತಿತ್ತು? ಮತ್ತೆಗಲ್ವಾ? ಮನೆಗೆ ಬರುವಾಗ 3 ತಿಂಗಳಾಗ್ತಿತ್ತು. ಅಂದ್ರೆ ಅಷ್ಟು ನಮ್ಗೆ ಘಟ್ಟದಲ್ಲಿ ನೆಂಟರ ಮನೆ. ಹೌದಾ? ಪೂರ್ತಿ ಘಟ್ಟ ಬದಿಯೇ ಇರುದು ನಾವು. ಅಲ್ಲ, ಅದನ್ನು ಸತ್ಯ ಹೇಳಿ ಘಟ್ಟದಲ್ಲಿ ಅಷ್ಟು ನೆಂಟರಿದ್ದಾರೆ ಅಂತ ಹೇಳ್ತೀರಾ? ಹೌದು. ಕೆಲವೊಮ್ಮೆ ಬಿಡಾರೆ ಬಿಟ್ಟು ಎಲ್ಲೂ ಹೋಗುದೇ ಇಲ್ಲ ನೀವು. ಅಲ್ಲ, ಅದು ಒಂದೊಂದು ಬದಿ ಮಗ, ಒಂದೊಂದು ಬದಿ ಮೇಲೆ ಹೋಯ್ತದೆ. ಹೌದು. ಅಲ್ಲಿಂದ ಇಲ್ಲಿಗೆ ಬರುವಾಗ ನಮಗೆ ಕೆಲವು ಖರ್ಚಾಗ್ತದೆ. ಆ ಖರ್ಚು ಉಳಿಸ್ಬೇಕು ಅಂತ ಆದ್ರೆ ಬಿಡಾರದಲ್ಲಿ ಮಗ ಅದೆಲ್ಲ ಹೊತ್ತ ಆಗುದಿಲ್ಲ. ನಾನು ಹೋಗ್ಲೇಬೇಕು. ನೋಡಿ ಅತ್ತೆ ಹೋಗ್ಲೇಬೇಕಂತೆ. ನಾನು ಹೇಳಿದ್ರೆ ಕೇಳುವುದಿಲ್ಲ. ನಾ ಹೇಳಿದ್ರು ಕೇಳುವುದಿಲ್ಲ. ಅದ್ ಯಾಕೆ ಅಂತ ನನಗೆ ಗೊತ್ತಾಯ್ತು. ಅಂದ್ರೆ ಉಳಿ ಆಗುದಿಲ್ಲ, ನಾನು ಹೋಗ್ಲೇಬೇಕು. ನೀವೇನು ಅತ್ತೆ ಸೊಸೆ ಉಳಿ ಉಳಿ ಅಂತ ಹೇಳ್ತಾ ಇದ್ದೀರಾ? ನೋಡಿದ್ರಾ, ಮನೆ ಯಜಮಾನ್ರು ಏನು ಹೇಳುದಿಲ್ಲ, ನಾನು ಉಳಿದ್ರೆ ಯಾಕೆ ಅಂತ. ಹಾಗೆ ನೋಡು, ಯಜಮಾನ ಮನೆ ಯಜಮಾನ ಅಂತ ಕೊಚ್ಚಿಕೊಳ್ಳುದು ನೋಡ ಬಾಯಲ್ಲಿ. ಹೌದು, ಬರೀ ಏನಾಯಿತಮ್ಮ? ನಿನ್ನ ಅಪ್ಪಯ್ಯ ಎಂತ ಮೊದಲೇ ಗಂಡ? ಅಲ್ಲ, ನಾನು ಪ್ರಯತ್ನ ಪಟ್ಟದ್ದು. ನಾನು ಹೊಡುದಂತ ನೀನು ಹೌದೇನಾ? ನಿಮ್ಮಿಬ್ಬರು ಆವಾಗದಿಂದ ಹೇಳ್ತಾ ಇದ್ಯಲ್ಲ ಮನೆ ಯಜಮಾನ ಅಂತ. ಇವತ್ತಾದ್ರೂ ನಿನ್ನ ಯಜಮಾನಿಕೆಯನ್ನು ಉಳಿಸಿಕೊ. ನೆಂಟರು ಬಂದಿದ್ದಾರೆ, ಅವ್ರಿಗೆ ಹೋಗ್ಬೇಕಂತೆ. ಅವಳನ್ನು ಇವತ್ತು ರಾತ್ರಿ ಉಳಿಲಿಕ್ಕೆ ಹೇಳು. ನೀವು ಹೇಳಿಲ್ವಾ? ನಾವು ಹೇಳಿದ್ದೇವೆ, ನೀನು ಯಜಮಾನಲ್ಲ. ನೀವು ಹೇಳಿದ್ರೆ ಮಾತ್ರ ಅದಕ್ಕೆ ಗೌರವ, ತೂಕ. ಓತಿಗೆ ಬಾವಯ್ಯ, ಇವತ್ತು ಮನೆಗೆ ಹೋಗ್ಲೇಬೇಕಾ? ಹೋಗ್ಲೇಬೇಕು. ಇವತ್ತೇ ಹೋಗ್ಲೇಬೇಕು. ಹೋಗ್ಲೇಬೇಕು. ಇವತ್ತೇ ಹೋಗ್ಲೇಬೇಕು. ಹೋಗ್ಲೇಬೇಕು. ಹೋಗಿ.
ಯಾವ್ದು ಹೊಂಡ ತೆಗೆದು ಹುಗ್ದು ಹಾಕಿದ್ದು ಒಳ್ಳೆ. ಅಲ್ಲ ನಿನ್ನೆ ಅಂತ ಬರವಣಿಗೆ ಪಡೀಲಿಕ್ಕೆ ಅವಳು ಬಂದದ್ದ. ಎಷ್ಟಾಯ್ತಮ್ಮ? ಅಲ್ಲ ಹೋಗುವವರನ್ನು ಉಳಿಸಿಕೊಳ್ಬೇಕು. ಅಮ್ಮ ಹಾ. ಬೀಸುವ ಗಾಳಿ, ಹಾ. ಹೋಗುವ ಪ್ರಾಣ, ಹಾ. ಉಳಿದೇ ಇರುವ ಜನರು ನಿಲ್ಲಿಸಿಕೊಳ್ಳಿಕ್ಕೆ ಆಗ್ತದ? ಇವಳನ್ನು ನಿಲ್ಲಿಸಬೇಕಾ? ನೆಂಟರು ಉಳಿಸ್ಲೇಬೇಕಾ? ಹಾ, ಯಾಕೆ ಹೋಗ್ಬೇಕು, ಏನು ವಿಷಯ ಎಲ್ಲ ಕೇಳು. ತೊಂದ್ರೆ ಎಂತದು ಎಲ್ಲ ಕೇಳ್ಬೇಕಪ್ಪ. ಹೊತ್ತಿಗೆ ಬಾವಯ್ಯ ಈ ಮನೆಗೆ ಹೋಗ್ಲೇಬೇಕಾ? ಹೋಗ್ಲೇಬೇಕು. ಈ ಮನೆಗೆ ಹೋಗ್ಬೇಕಂತ ಹೌದು, ಮನೆಗೆ ಹೋಗಿ ಸಮಸ್ಯೆ ಅಂತದ್ದು ಕಾರಣ ಉಂಟು. ಏನ್ ಕಾರಣ? ಒಂದು ರಾತ್ರಿಯೂ ಸಹ ನನ್ನ ಪ್ರೀತನನ್ನು ಬಿಟ್ಟು ನಾನಿರುವವಳಲ್ಲ. ಎಂತದ್ದು? ಪ್ರೀತನನ್ನು ಬಿಟ್ಟು ನಾನಿರುವವಳಲ್ಲ. ಹೌದು. ಮಗ ನನ್ನ ಗಂಡನ ನೆನಪಾಯ್ತಮ್ಮ. ಎರಡೇ ಹೆಜ್ಜೆ ಹಾಕಿದ್ರು. ಹಾ, ಮುಗಿಬಿಟ್ಟು ಶಂಕರಂದೇ ಹೆಜ್ಜೆ. ಎಂತ ಹೆಜ್ಜೆ! ಆ ಕಿರು ಹೆಜ್ಜೆ ಅಲ್ಲ, ಆ ಕಿರು ಹೆಜ್ಜೆ ಎಲ್ಲ ಭಟ್ರದ್ದೆ. ಅಮ್ಮ ಅಮ್ಮ ಸರಿ ಆಯ್ತಾ? ಒಳ್ಳೆ ಸರಿಯಾಯ್ತು. ಹೊತ್ತಿಗೆ ಬಾವಯ್ಯ ನಿನ್ನ ಮಾತನ್ನು ಕೇಳಿದ್ರೆ ನನ್ನ ನಗು ಬಂದದ್ದು. ಆಹಾ. ಅದಲ್ಲ ಅಂತಾದ್ರೆ ನೀನ್ ಹೇಳಿದ್ದೇನು? ಏನು? ಪ್ರೀತನನ್ನು ಬಿಟ್ಟು ಒಂದು ರಾತ್ರಿಯು ಉಳಿಯಲಾರೆ. ಖಂಡಿತ. ಯೋಚನೆ ಮಾಡೋದು ಬೇಡ, ಮತ್ತೆ ಪ್ರೀತಿ ಇಲ್ಲ ಚಿಂತೆ ಮಾಡೋದು ಬೇಡ. ಹಾ. ಪ್ರೀತ ಇಲ್ಲದೇನಂತೆ, ಪ್ರೀತನ ಬದಲಿಗೆ ನಾನಿದ್ದೇನೆ ಹೇಳೋದು. ಮಗನಿಗೆ ಒಳ್ಳೆ ಪಾಠವನ್ನು ಮಾಡುವುದನ್ನು ಬಿಟ್ಟು ಇಂಥದ್ದೇ ಹೇಳಿಕೊಟ್ಟದ ನಿಮ್ಮಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ರಾಶಿ ಹಾಕ್ಲಿಕ್ಕೆ ಒಂದೇ ಬದಿ ಸಿಕ್ಕಿಲ್ಲ, ಮತ್ತೆ ಆ ಬದಿ ರಾಶಿ ಹಾಕುವುದಲ್ಲ. ಇಲ್ಲ, ಯಾಕೆ ನಿಮ್ಮನ್ನು ನೋಡಿದವ್ರು ಕಸಮುಟ್ಟಿ ನೋಡಿದಾಗಾಯ್ತು. ಅದು ದೊಡ್ಡ ಹುಲ್ ಪುತ್ರಿ ಬಿದ್ದಾಗೆ. ತಂಗಿ, ಇವರಿಗಂತೂ ಸಂಸ್ಕಾರ ಇಲ್ಲ. ನೀನು ಬಂದ ಮೇಲಾದ್ರೂ ಇವರೆಲ್ಲ ಸುಧಾರಿಸ್ತಾರೆ ಅಂತ ನನ್ನ ನಿರೀಕ್ಷೆ ಆಗಿತ್ತು. ಈಗ ಅರ್ಥವಾಗಿ ಹೋಯಿತು ಇದು ಯಾವುದು ಸುಧಾರಿಸುತ್ತೇ ಅಲ್ಲ ಅಂತ. ನಿನಗೂ ನಿನ್ನ ಕುಲ ಕುಟುಂಬಕ್ಕೂ ಒಂದು ಕ್ಷಣವೂ ನಿಲ್ಲುವುದಿಲ್ಲ. ನಾನು ಹೊರಟ ಈಗ. ಶಾಂತವ
ತ್ಯಜಿಸುವರೇನು ಎಷ್ಟು ನಿರ್ದಯದೊಳಗೆ ತ್ಯಜಿಸುವರೇನು ತರಳ ಮೂಡನು ಅವನು ಅರಿಯದಾಡಿದನು ತರಳ ಮೂಡನು ಅವನು ಅರಿಯದಾಡಿದನು ಮರೆತು ಕಳೆಯೆಲ್ಲವನು ಅರಿತವಳು ನೀನು ಮರೆತು ಕಳೆಯೆಲ್ಲವನು ಅರಿತವಳು ನೀನು ದಾದಾ 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 ಸಿಟ್ಟು ಮಾಡಬೇಡ ಮಗ. ಬರ್ದೇ ಇರ್ತದ ಮತ್ತೆ ನಿಮ್ಮ ಮಗ ಅಯ್ಯಮ್ಮ, ಮಾತಾಡೋದು ಯಾರಿಗೂ ಸಿಟ್ಟು ಬರುವಂತದ್ದೇ ಮತ್ತೆ ನನಗೆ ಬಂದಿದ್ದು ಅಂತ ನೀನು ತಿಳಿದವಳು ನೋಡು. ಹಾ. ಅವನಿಗೆ ಒಂದು ಗೊತ್ತಾಗುದಿಲ್ಲ ಮಗ. ಏನ್ ಗೊತ್ತಾಗುದಿಲ್ಲ? ಅವನೊಬ್ಬ ಮೂಢ. ಅವನ ಮಾತನ್ನು ಕೇಳಿ ನೀನು ಸಿಟ್ಟು ಮಾಡಿ ಹೊರಟು ಹೋಗುದ. ಅವನಿಗೆ ಇವತ್ತೊಂದು ಮಾತಾಡಿದ್ರೆ ಅದರ ಅರ್ಥ ಗೊತ್ತಾಗುದು ಒಂದು ತಿಂಗಳಾದ ಮೇಲೆ. ಓಹೋ. ನಾ ಇಂಥದ್ದೇ ಮಾತಾಡಿದೆ ಅಂತ ಮಗ ಅರಿಯದೇನೋ ಮಾತಾಡಿ ಬಿಟ್ಟ. ಮತ್ತೆ ಆಗಾಗ ಹೇಳ್ಕೊಳ್ತಾರಲ್ಲ ತಾ ಇಂಥವ್ರನ್ನೆಲ್ಲ ಹಿಡ್ಕೊಂಡಿದೆ ಅಂತ. ಹೌದು, ಅವನೆಲ್ಲ ಹೇಳ್ತಾ ಯಾವ ಬಾಯಲ್ಲಿ ಎಷ್ಟೋ ಬಿಡ್ತಾವ ಮಗ. ನೀನು ತಿಳಿದವಳು. ಅವನ ಮಾತು ಕೇಳಿ ನೀನು ಸಿಟ್ಟು ಮಾಡಿ ಹೋದ್ರೆ ಊರ ಜನರು ಏನಂದಾರು ಮಗ? ಏನ್ ಹೇಳ್ತಾರೆ? ಹಾ? ಏನ್ ಹೇಳ್ತಾರೆ? ಅಲ್ಲ ಅಕ್ಕನ ಇದು ತಂಗಿ ಮನೆಗೆ ಬಂದಳು, ಬಂದಳು ತಕ್ಷಣ ಹೊರಟು ಹೋದ್ಲು. ಯಾಕೆ ಅಂತ ಕೇಳ್ತಾರೆ. ಏನೋ ಇರ್ಬೇಕು ಅಲ್ಲ ಇವ್ರೊಳಗೆ. ನನ್ನಲ್ಲಿ ಕೇಳ್ತಾರೆ ಯಾಕೆ ಏನಾಯ್ತು ಅಂತ. ಹಾ. ನಾನ್ ಬಿಡುವುದಿಲ್ಲ. ಎಂತ ಮಾಡ್ತಿ? ಇಂಥದೊಂದು ಪ್ರಕರಣ ನಡೀತು ಅಂತ ಅಲ್ಲಿಂದ ಇದಕ್ಕೂ ಹೇಳ್ತಾ ಹೋಗ್ತೇನೆ. ಅಯ್ಯೋ, ಅವಾಗ ಎರಡು ಸಂಸಾರದ ಮರ್ಯಾದೆ ಹೋಗ್ತದಲ್ಲ. ಬೇಡ, ನಮ್ದು ಹೋಗ್ತದೆ, ನಿಮ್ದು ಹೋಗ್ತದೆ. ಹೋಗ್ಬೇಕು ನಿಮ್ಮ ಮರ್ಯಾದೆ. ಹಾ. ಬೇಡ ಮಗ. ಈಗ ಅವ ತಪ್ಪು ಮಾಡಿದ, ಅವನ ಪರವಾಗಿ ಅವನ ತಾಯಿ ನಾನು ನಿನ್ನಲ್ಲಿ ಕ್ಷಮೆ ಕೇಳ್ತೇನೆ. ಹಿರಿಯರಾಗಿ ನನ್ನ ಕಾಲ ಹಿಡಿದು ಸರಿಯಾ ನೀವು? ಕಾಲಲ್ಲ ಮಗ. ಅವನ ಮಾತು ಕೇಳಿದ್ರೆ ಈ ತಲೆಯನ್ನು ಎಲ್ಲಿಯಾದ್ರೂ ಕಂಬಕ್ಕೆ ಹೊಡೆಯುವಂತ ಮನ್ಸ. ಆ ಕಡೆ ಮರ ಉಂಟು, ಹೋಗಿ. ಬೇಡ ಮಗ, ಇದು ನಿನ್ನ ಕೈ ಅಲ್ಲ, ಇದು ದೊಡ್ಡ ಕಂಬ ಅಂತ ಎಣಿಸಿಕೊಂಡು ನನ್ನ ತಲೆ ಬಿಡ್ತೇನೆ ನೋಡು. ಅಬ್ಬಾ, ಅಯ್ಯಮ್ಮ. ಏನು ಹೊಡೆಯೋದಕ್ಕಾಗುದಿಲ್ಲ ಅಂತ ಈ ರೀತಿ ಶಿಕ್ಷೆ ಕೊಡುದ ನೀವು ನಂಗೆ? ಅಲ್ಲ ಮಗ, ನೀನು ಸಿಟ್ಟು ಮಾಡಬೇಡ. ಇಲ್ಲ, ನಾನು ಇಲ್ಲುವುದಿಲ್ಲ, ಹೊರಟೆ ನಾನೀಗ. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಏನು? ಏನಕ್ಕ ಇದು? ಈ ಪ್ರಪಂಚದಲ್ಲಿ ಆಡುವಂತಹ ಮಾತುಂಟು. ಏನು ಮಾತು ಎನ್ನುವುದು ಅದುವೇ ಮುತ್ತು, ಅದುವೇ ಒಡೆದ್ರೆ ಅದುವೇ ಆಪತ್ತು ಎನ್ನುವ ಹಾಗೆ. ಒಂದು ಮಾತು ಸಾಕು, ಮಾತಿನಿಂದಲೇ ಮನೆ ಕಟ್ಟಬಹುದಂತೆ, ಮಾತಿನಿಂದಲೇ ಮನೆಯನ್ನು ಸರ್ವದರ್ಶನ ಮಾಡಬಹುದಂತೆ. ಹಾಗೆ ಹೇಳ್ತಾರೆ, ಮಾತು ಮನೆಯನ್ನು ಉಳಿಸ್ತದೆ, ಮಾತು ಮನೆಯನ್ನು ಅಳಿಸ್ತದೆ ಎನ್ನುವಂತಹ ಮಾತು ಈಗ ಸತ್ಯವಾಗಿ ಹೋಯಿತು. ನನ್ನವರೇನೋ ತಪ್ಪಿ ಆಡಿದ್ದಾರೆ. ಅಯ್ಯಯ್ಯೋ, ಅದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ನೀನು ಹೊರಟು ಹೋದೆ ಅಂತ ಆದ್ರೆ ಕಂಡವರೆಲ್ಲ ಏನಂತ ಹೇಳ್ತಾರೆ, ಬಂದಂತ ಅಕ್ಕನನ್ನ ಜಗಳ ಮಾಡಿ ಕಳಿಸಿಕೊಟ್ರು ಎನ್ನುವುದಾಗಿ ಹೇಳ್ತಾನೆ. ಹಾಗಾಗಿ ಅವರ ನಿಂದೆಗೆ ನಾವು ಗುರಿಯಾಗಬಾರ್ದು. ಇಲ್ಲಿ ಮಾತಾಡುವುದಲ್ಲ, ಒಳಗಡೆ ಹೋಗೋಣ. ಅತ್ತೆ ಸೊಸೆ ಜೋಡಿ ಆಗ್ಬಹುದು ನಿಮ್ದು. ಮಗ, ಯಾಕೆ ಗಲಾಟೆ ಮಾಡಬೇಡಮ್ಮ. ಯಾಕೆ ಹೇಳಿದ್ದು? ಪಕ್ಕದ ಮನೆಯವರು ಕೇಳಿಸಿಕೊಂಡರು. ಸ್ವರ ಏರಿಸಬೇಡ. ಜೋಡಿ ಆಗ್ಬಹುದು ಅಂತ ಹೇಳಿದ್ದು ಯಾಕಾಗಿ? ಹಾ. ಏನು ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಹಾಕುದ ನೀವು? ಅಂತ ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಹಾಕುದ? ಅದು ಕೋಣನಿಗೆ ಬರೆ ಹಾಕಬೇಕಲ್ಲ. ಯಾಕಾಗಿ? ಇಲ್ಲ ಇದ್ರೆ ಜ್ವರ ಬಂದ ಎಮ್ಮೆ ಹತ್ರ ಈ ಕೋಣ ಹೋಗುದಿಲ್ವಾ? ಹಾಗೆಲ್ಲ ಹೇಳಿದ್ದು. ಒಂದು ಬರೆ ಹಾಕಿ ಬಿಟ್ರೆ ಒಂದು ತಿಂಗಳು ಆ ಕೋಣ ಆ ಬದಿ ಹೋಗುದಿಲ್ಲ. ಅದೇ ಹಾಗಲ್ಲ ಅದ್ರ ಅರ್ಥ. ಅಂದ್ರೆ ತಪ್ಪು ಮಾಡುವುದು ಯಾರೋ, ಕ್ಷಮೆ ಕೇಳುವುದು ಯಾರು ಅಂತ. ಉಪ್ಪು ತಿಂದವರು ನೀರು ಕುಡಿಯಬೇಕು, ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಬೇಕು. ಹಾ, ತಪ್ಪು ಮಾಡಿದ್ದು ನಾವಲ್ಲ, ತಪ್ಪು ಮಾಡಿದ್ದು ಅವ. ಹೌದು, ಕ್ಷಮೆ ನಾವು ಕೇಳಬಾರದು. ಶಂಭು ನನಗಂತೂ ನಿದ್ದೆ ಬರುವುದಿಲ್ಲ. ನೀನ್ ಎಂತ ನಿನ್ನ ಪಾಲಕ್ಕೆ ಹೋಗಿದ್ದೆ? ನಿದ್ದೆ ಬರೋರಿಗೂ ಉಪದ್ರ ಕೊಡುಗೆ ಅಂತ ನಿದ್ದೆ ಅಲ್ಲ, ಈ ಮನೆಗೆ ಬೆಂಕಿ ಕೊಟ್ಟು ನೀನು ಆರಾಮದಲ್ಲಿ ಮಾಡ್ಕೊಂಡಿದ್ಯಲ್ಲ. ಬಿತ್ತ ಇನ್ನು ಬೀಳ್ಲಿಕ್ಕೆ ಅಂತ ಇಲ್ಲ. ಎಂತ ತಮ್ಮ, ಅವಳಿಗೆ ಏನಂದಿ ನೀನು? ನಾನು ಎಂತ ಹೇಳ್ದೆ? ಪ್ರೀತನ ಬಿಟ್ಟಿರಲ್ಲ ನೀರೇ ಆತನ ಬದಲಿಗೆ ನಾನೇ ಬಾಲ್ಯ ಎಂತ ತಪ್ಪೆಂತದ್ದು. ಆರಂಭದಿಂದಲೇ ಬೆಂಕಿ ಬೀಳ್ತಾ ಉಂಟು ಇವತ್ತು. ಗಮ್ಮತ್ತೆ ಅಂತ ಗಲಾಟೆ ಗಲಾಟೆ ಇವತ್ತು. ಗಲಾಟೆ ನೀವು ಮಾಡ್ಕೊಂಡ್ರೆ ನಾನು ಹೊಣೆ ಅದಕ್ಕೆ. ಇಲ್ಲ ಇದ್ರೆ ಅವಳು ಅದ್ರ ಮಾತಿನ ಅರ್ಥ ಅಂತ ಗೊತ್ತಾಯ್ತಾ? ಮಾತಿನ ಅರ್ಥ ನನಗೆ ಅಂತ ಗೊತ್ತು. ಅವ್ರು ಈಗ ಹೇಳ್ತಾರೆ. ನಾನೊಂದು ಮಾತು ಹೇಳ್ತೇನೆ. ಹೇಳಮ್ಮ. ಅಲ್ಲಿ ವಯಸ್ಸಾದವರು ಒಬ್ರು ಇದ್ದಾರೆ ನೋಡಿ. ಇದ್ದಾರೆ. ಹಾ,
ಅವ್ರು ಬಂದು ನಿನ್ನಲ್ಲಿ ಹೇಳ್ತಾರೆ ಏನು? ನಿನ್ನ ಅಪ್ಪನ ಬದಲಿಗೆ ಒಂದು ದಿವಸ ನಾನಿದ್ದೆ ನಿನ್ನ ಅಮ್ಮನೊಟ್ಟಿಗೆ ಅಂತ. ನೀನ್ ಎಂತ ಉತ್ತರ ಕೊಡ್ತಿ? ಅಮ್ಮನಿಗೆ ಅನುಕೂಲ ಆದ್ರೆ ಪುರ್ಸತ್ತಿದ್ರೆ ಸುಧಾರಿಸ್ಕೊಂಡು ಹೇಳ್ತೇನೆ. ಉಳಿಬಾರ್ದು ನನ್ನ ಸೊಸೆ ಮಾಂಗಲ್ಯ ಹೋದ್ರೂ ತೊಂದ್ರೆ ಇಲ್ಲ. ನಿನ್ನ ಹಣ ಬರ್ಲಿಕ್ಕೆ ಜನ ಬೇಕಲ್ಲ ಜನ ಊರವ್ರಿದ್ದಾರೆ. ಊರವ್ರು ಬರ್ಲಿಕ್ಕಿಲ್ಲ. ಅಮ್ಮ ಎಂತ ನಂಗೆ ಪುರ್ಸೊತ್ತಿದ್ರೆ ಅಮ್ಮನಲ್ಲಿ ಕೇಳೋದು. ನೀವೇ ಆಗ್ಬೇಕಾ? ಎಷ್ಟು ಜನ ಕಾಯ್ತಾ ಇದ್ದಾರೆ. ಸುಧಾರಿಸಿಕೊಳ್ಳು ನೀನಿರುವ ನಮ್ದೆಂತ ತಲೆ ಬಿಸಿ. ಅಲ್ಲ, ಹೆಣ ಹೊರದಕ್ಕೆ ನೀವೇ ಜನ ಆಗ್ಬೇಕಾ? ಹೌದು, ಎಷ್ಟು ಜನ ಕಾಯ್ತಿದ್ದಾರೆ? ಅದು ಅವಳಿಗೆ ಗೊತ್ತು. ಅಲ್ಲ ಎಲ್ಲ ಕೇಳ್ಕೊಂಡು ಬಂದಿದ್ದೇನ ಬರುವಾಗ. ಬೇಡ, ಆ ವಿಷಯ ಆಗಿರ್ಲಿ. ಈಗ ಒಳ್ಳೊಬ್ರು ಇದ್ದಾರೆ, ಕೊಂದೋಡು ಕೈ ಕಟ್ಟಿ ಕೂತ್ಕೊಂಡಿದ್ದಾರೆ. ಅವ್ರು ಬಂದು ಕೇಳ್ತಾರೆ ಏನಂತ? ನಿನ್ನ ಬದಲಿಗೆ ನಿನ್ನ ಹೆಂಡತಿ ಜೊತೆ ಒಂದು ರಾತ್ರಿ ನಾನು ಇರ್ತೇನೆ ಅಂತ. ಎಂತ ಉತ್ತರ ಕೊಡ್ತೀನಿ? ಮಗ ಇವ ಹೆಡ್ ಅಲ್ಲ, ಇವ ಹೆಡ್ ಬುದ್ಧಿ ಅಂತ. ಇವ ಅದೆಲ್ಲ ಬೇಗ ಅರ್ಥ ಆಗ್ತದೆ. ಅದನ್ನೇ ಆ ಮಾತಿನ ಅರ್ಥ ಹಾಗೆ ಆಯ್ತು. ಈ ಮಾತಿನ ಅರ್ಥವು ಹಾಗೆ ಆಯ್ತು. ನೀ ಹೇಳಿದ್ದು ಹಾಗೆ ಆಯ್ತಾ? ತೊಂದ್ರೆ ಇಲ್ಲ ಬಿಡಮ್ಮ. ಹೋಗಿ ಕ್ಷಮೆ ಕೇಳು. ಯಾರು ನೀನು? ಯಾರಲ್ಲಿ? ಅವಳಲ್ಲಿ ನೋಡಿತ್ತೀಯ? ಇಷ್ಟೊತ್ತು ಮರ್ಯಾದೆ ತೆಗೆದು ಮತ್ತು ಮರ್ಯಾದೆ ತೆಗಿತೀಯ ನೀನು? ಮರ್ಯಾದೆ ಇದ್ರಲ್ಲ ತೆಗೆಯುವುದು. ನಿನ್ನ ಮಗ ನಾನು. ಹೋಗಿ ಕಾಲು ಹಿಡಿಯ. ಕೇಳಿ ಗಂಡಸು ನಾನು. ಮನೆ ಯಜಮಾನ. ಕಾಲು ಹಿಡಿ. ತಪ್ಪು ಮಾಡಿದ್ಯಲ್ಲ. ನೀನು ಹಿಡಿದಾಯ್ತಲ್ಲಮ್ಮ. ಕಾಲು ಹಿಡಿ. ಕಾಲೇ ಹಿಡಿಲ್ಬೇಕಾ? ಸ್ವಲ್ಪ ಸರಿ. ಓ ಅಮ್ಮ, ಸ್ವಲ್ಪ ಸೀರೆ ಮೇಲೆ. ನಾನು ಒಂದು ಕ್ಷಣ ನಿಲ್ಲುವುದಿಲ್ಲ. ಇದು ಇನ್ನು ಇದು ಜೀವಮಾನ ಸುಧಾರಿಸಲಿಕ್ಕೆ ಆಗುದಿಲ್ಲ. ಹೌದೇನಾ? ನೀನು ಅವಸರ ಮಾಡೋದಕ್ಕೆ ನಾನು ಎಂತ ಹೇಳಿದೆ? ರೆಡಿ ಎಲ್ಲ ಅವನ್ನೇ ದೂರ ಬೇಡವೆ. ಮತ್ತೆ ತಪ್ಪು ನಿಮ್ದು ಉಂಟು. ಯಾವ ತಪ್ಪು ಉಂಟು? ಆ ಸೀರೆ ಮತ್ತೆ ಅಷ್ಟು ಉದ್ದ ಬಿಟ್ಟುಕೊಂಡು ಈ ನೆಲ ಹೊಡಿಲಿಕ್ಕೆ ಇದು ಇಡಿಸುಡಿ ಬೇಡ. ಮತ್ತೆ ಇದ್ರಲ್ಲೇ ಹೊಡಿಬಹುದು. ಮತ್ತೇನ್ ಮಾಡ? ಎಲ್ಲ ಜಾರಿಸಿಕೊಂಡು ಹೋಗುದು. ಅಲ್ಲ, ಮತ್ತೇನ್ ಸೀರೆ ಅಂದ್ರೆ ಒಂದಿಷ್ಟು ಎತ್ತರಕ್ಕೆ ಈಗ ಎಲ್ಲ ಕಾಲದೆಲ್ಲ ತೋರ್ತದೆ ನೋಡು. ಏನು ನಿಮ್ಮಾಗಿ ಬಿಡುವುದಾ? ಅಯ್ಯೋ ಅತ್ತೇ, ನಿಮ್ಗೆ ವಯಸ್ಸಾಗಿದೆ. ಅಂದ್ರೆ ವಯಸ್ಸಾದವರು ಸೀರೆ ಮೇಲ್ಮೇಲೆ ಹೋಗ್ತಾ ಇರುವುದು. ಹಾಗಲ್ಲ, ಅಂದ್ರೆ ನೀವು ಹೇಗೆ ಉಟ್ರು ಆಗ್ತದೆ ಅಂತ. ನಾವು ಹಾಗೆ ಉಡ್ಲಿಕ್ಕೆ ಆಗ್ತದ? ಅಮ್ಮ ಮಗ, ಈಗ ಸೀರೆ ಒಳಗೆ ಕಾಲು ಉಂಟು ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮೇಲಿತ್ತು ಅಂತ ಹೇಳಿದ್ರು ಅವರು. ಸೀರೆ ಕಾಣುದಿಲ್ಲ. ನಾ ಎಲ್ಲಿ ಕಾಲು ಹಿಡಿಯುದಮ್ಮ? ಅವಳಿಗೆ ನಿಂತದ್ದು ಯಾವ್ದ್ರ ಮೇಲೆ? ನೆಲದ ಮೇಲೆ. ಆ ನೆಲವನ್ನೇ ಮುಟ್ಟಿ ಇದು ಕ್ಷಮೆ ಕೇಳು. ಮತ್ತೆ ಅದನ್ನು ಹೇಳಿದ್ಬಿಟ್ಟು ಓ ಅಮ್ಮ, ಏನು ಇದು ನನ್ನ ತಪ್ಪಾಯ್ತು, ಸುಧಾರಿಸ್ಕೊ ಆಯ್ತಾ? ಭರವಸೆ ಸಾಕಾಗುವುದಿಲ್ಲ. ನಂಬಿಕೆ ಇಲ್ಲಂತೆ. ಯಾಕೆ ಕೇಳಿ, ಈಗ ಒಂದು ವೇಳೆ ನನ್ನ ತಂಗಿಯ ಜೊತೆಯಲ್ಲಿ ನಾನು ಕೋಣೆಯಲ್ಲಿರುವಂತ ಸಂದರ್ಭದಲ್ಲಿ ನೀವು ಅಲ್ಲಿವರೆಗಾಗಿ ಬಂದ್ರೆ ಈ ರೀತಿ ಸಂಶಯ ಉಂಟು. ಭರವಸೆ ಮಾತು ಕೊಡು. ಭರವಸೆ ಮಾತ ಕೇಳು. ಉದಯ ಪರ್ಯಂತರದಿ ನಿನ್ನೊಡನೆ ಮಾತನಾಡೆನು. ಜನನಿಯಾಡೆಯ ಉದಯ ಪರ್ಯಂತರದಿ ನಿನ್ನೊಡನೆ ಮಾತನಾಡೆನು. ನನ್ನ ಮಾತಿನ ಮೇಲೆ ನಿನಗೆ ಭರವಸೆ ಇಲ್ಲ. ಬರಬೇಕು ಅಂತ ಆದ್ರೆ ಘನವಾದ ಪ್ರತಿಜ್ಞೆಯನ್ನು ಮಾಡ್ತೇನೆ ಕೇಳು. ಒಂದು ವೇಳೆ ನನ್ನ ಹೆಂಡತಿ ನೀನು ಇಬ್ಬರು ಒಟ್ಟಾಗಿ ಒಳಗೆ ಮಾತನಾಡುವಂತ ಸಂದರ್ಭದಲ್ಲಿ ಒಳಗೆ ಬರುವುದಿಲ್ಲ, ಬಂದೆ ಅಂತ ಆದ್ರೆ ಅಪ್ಪನಿಗೆ ಹುಟ್ಟು ಮಗ. ಊರವರೆಲ್ಲ ಗಟ್ಟಿ ಪ್ರತಿಜ್ಞೆ ಮಾಡಿ. ಎಂತ ಗಟ್ಟಿ ಪ್ರತಿಜ್ಞೆ? ನೀವು ಸುಮ್ಮನೆ ಇದೆ. ಮೊದಲೇ ಎಲ್ಲ ಊರವರೇ ಅಂತೆಲ್ಲ ಮಾತಾಡ್ಕೊಳ್ತಾರೆ ನನ್ನ ಬಗ್ಗೆ. ಇವ ಅದನ್ನು ಪ್ರಚಾರ ಮಾಡ್ತಾನೆ, ಅಪ್ಪನಿಗೆ ಹುಟ್ಟಿದವಲ್ಲ ಅಂತ. ಅದು ಬೇಡ, ಸ್ವಲ್ಪ ದೊಡ್ಡ ಶಬ್ದ. ಅತ್ತಿಗೆ ಇನ್ನು ಬಲವಾದಂತ ಪ್ರತಿಜ್ಞೆಯನ್ನು ಮಾಡ್ತೇನೆ ಕೇಳು. ಒಂದು ವೇಳೆ ಉದಯ ಪರ್ಯಂತರ ನಾನು ಒಳಗೆ ಬಂದೆ ಅಂತ ಆದ್ರೆ ಜಾತಿಹೀನ ಅಂತ. ಅಳಿಯಲ್ಲ ಮಗಳ ಗಂಡ ಅಂದ್ರೆ ಅರ್ಥ ಅದು ಒಂದೇ. ಇದು ಪಕ್ಕನ ಯಾರಿಗೂ ಅರ್ಥ ಆಗೋದಿಲ್ಲ ಅಷ್ಟೇ. ಇಷ್ಟಕ್ಕೂ ನನಗೆ ವಿಶ್ವಾಸ ಬರಲಿಲ್ಲ. ವಿಶ್ವಾಸ ಬರಲಿಲ್ಲ ಅಂತೆ. ಈಗ
ಈಗ 2 ಆಣೆ ಕೊಟ್ಟಾಯ್ತಾ? ಆಣೆ ನಡೆಯುವುದಿಲ್ಲ. ಈಗ ಮತ್ತೊಂದು ಆಣೆ ಕೊಡುದಾ? ಇನ್ನೊಂದು ಕೊಡು. ಮತ್ತೊಂದು ಪ್ರತಿಜ್ಞೆ ಮಾಡ್ತೇನೆ ಕೇಳು. ಒಂದು ವೇಳೆ ಉದಯ ಪರ್ಯಂತರ ನಾನು ಒಳಗೆ ಬಂದೆ ಅಂತಾದ್ರೆ ಬರುವುದಿಲ್ಲ. ಯಾವುದೇ ಕಂಡು ಕಲ್ಲಿಗೆ ಕೈ ಮುಗಿದವನಲ್ಲ ದೇವರು ಅಂತ. ನನ್ನ ಪಾಲಿಗೆ ಪ್ರತ್ಯಕ್ಷ ಮಾತಾಡುವ ದೇವರು ಅಂದ್ರೆ ನನ್ನ ಅಮ್ಮ. ಹಾಗಾಗಿ ಒಳಗೆ ನಾನು ಬರುವವನಲ್ಲ. ಎಲ್ಲಾದ್ರೂ ತಪ್ಪಿದೆ ಅಂತಾದ್ರೆ ಹಿಂಗೆ ಬಿಗಿದ ಕೈ ಮೇಲೆ ಕಣ್ಣುಂಟು. ನನ್ನೊಂದು ಬೇಗ ತೆಗೆಯುವ ಅಂದಾಜು. ಗಟ್ಟಿ ಆಣೆ ಮಾಡಿ. ಆಣೆ ಹಾಗೆ ಮಾಡುದ? ತಲೆ ಮೇಲೆ ಹೊಡೆಯುವುದೇನಾ? ಒಂದ್ಸಲ ಇಡೀ ತಲೆ ತಿರುಗಿದಾಗೆ ಈಗ ಈಗ ವಿಶ್ವಾಸ ಬಂತು. ಅತ್ತೆ ಹಾಗಿದ್ರೆ ಅಕ್ಕ ಉಳಿತಾಳಂತೆ. ವಿಶೇಷ ಅಕ್ಕ ಉಳಿತಾಳಂತೆ. ಹಾಗಾಗಿ ಬಹು ಪದಾರ್ಥ ಮಾಡಿ ಹಾಕ್ತಿ ಗೊತ್ತು. ಹೌದು, ಅದೊಂದು ಇವತ್ತು ಇಲ್ಲಿ ಬಹು ಇಲ್ಲಿ ಓಡಾಡ್ತಿತ್ತಲ್ಲ, ಅದಲ್ಲ ಅಮ್ಮ. ಬಹು ಬಗೆಯ ಪದಾರ್ಥ, ತರದ ಪದಾರ್ಥ. ಅದನ್ನೆಲ್ಲ ಮಾಡಿ ಹಾಕ್ತೀನಿ. ಹೋಳಿಗೆ, ಲಾಡು, ಜಿಲೇಬಿ, ವಡೆ. ವಡೆಯ? ಹೌದು. ಎಂತ ನಿನ್ನ ಅಪ್ಪ ಸತ್ತು ಹೋದ್ರ? ವಿಶೇಷವಾದದ್ದು. ಅತ್ತೆ ನಾನು ಅಕ್ಕ ಒಳಗಿರ್ತೇವೆ, ಕರಿಬೇಡಿ ಆಯ್ತಾ? ಇಲ್ಲಪ್ಪ. ಎಲ್ಲಿ ಸಾಯ್ತು ಈಗ ಮಾತು ಕೊಟ್ಟವ. ಒಳಗೆ ಬಂದರೆ ಜಾತಿ ಹೀನ ಅಂತ ಕರಿ ಅಂತ. ಆದ್ರೆ ಅವ್ರ ಹಾಸಿಗೆ ಹೊದಿಕೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಅವ್ರ ಕೈಗೆ ಅಂತ ಮಂಗ ಬಾಯಿ ಹಾಕಿತ್ತ. ಅವ್ರು ಬಿಡಿಸಿಕೊಳ್ಳುವುದಿಲ್ಲ, ನೀ ಅಂತ ಬಿಡಿಸಿಕೊಳ್ಳುವುದು. ಸ್ವಲ್ಪ ವ್ಯವಸ್ಥೆ ಮಾಡುವ. ಇವತ್ತು ಒಳಗೆ ಹೋಗ್ಲಿಕ್ಕಿಲ್ಲ. ಇಲ್ಲೇ ವಾ, ಒಳಗೆ ಹೋಗ್ಲಿಕ್ಕಿಲ್ಲ. ಹೌದು, ಇಲ್ಲೇ ಮಲ್ಗೋದು. ನಾನು ಬಹಳಷ್ಟು ಬಾಯಾರಿಕೆ ಆಗ್ತಿದಿಲ್ಲಮ್ಮ. ಬಾಯಾರಿಕೆ ಆದ್ರೆ ಅಲ್ಲಿ ಅಕ್ಕ ಚಿಂತು ನೋಡಿ. ನನಗೆ ಬೇಡ ನಾಳೆ ಅಂತ ಕಂಡುಕೊಂಡ್ರೆ ಅಮ್ಮ ನಿದ್ದೆ ಬರ್ತಾ ಉಂಟು. ಎಲ್ಲಿ ಮಲ್ಗೋದು? ಇಲ್ಲೇ ಮಲ್ಗು ಮಗ. ನಾನು ಮೇಲೆ ಜಗ್ಲಿ ಮೇಲೆ ಮಲ್ತೇನೆ. ಅಮ್ಮ ನೀ ಕೆಳಗೆ ಮಲ್ಗು. ಸ್ವಲ್ಪ ಜಾಗ್ರತೆ. ಎಲ್ಲಾದ್ರೂ ನನ್ನ ಮೈ ಮೇಲೆ ಬಿದ್ರೆ ನೀನ್ ಹೊರ್ಲಿಕ್ಕೆ ನಾನು ಇರುದು. ಅಮ್ಮ ನಿದ್ದೆ ಬರುದಿಲ್ಲ ಅಮ್ಮ. ಅಮ್ಮ ನಿದ್ದೆ ಬರುದಿಲ್ಲ. ಮಾಡ ನಿದ್ದೆ ಬರುದಿಲ್ಲ ಅಮ್ಮ. ನಿದ್ದೆಗೆ ಏನಾದ್ರು ಒಂದು ಕೊತ್ತಿ ಹೇಳಿ. ನಿದ್ರೆಗ ನಿದ್ರೆಗೆ ಅಂತ ಮತ್ ಮಗ ಇನ್ನು ನಿದ್ರೆ ಗುಳಿಗೆ ತಕೊಂಡು ಅಪಾಯ ಅಮ್ಮ. ಅಪಾಯ ಬಂದ್ರು ತೊಂದ್ರೆ ಇಲ್ಲ. ಮೂರು ಒಟ್ಟಿಗೆ ನುಂಗು. ಅಮ್ಮ ಅದಲ್ಲ ನೀನು ಹಿಂದಿನ ಒಳ್ಳೊಳ್ಳೆ ಹಾಡು ಹೇಳ್ತಿದ್ದೆ. ಹಾಗೆಲ್ಲ ಬೇಡ. ಗೊತ್ತಾಯ್ತು. ಮಲ್ಕೊಳ್ಳೋದು ಆಯ್ತಮ್ಮ. ಅಮ್ಮ ನಿದ್ದೆ ಬರ್ತೇನೆ. ಅಮ್ಮ ಅನಂತರಲ್ಲಿ ಲಂಡಿ ಬುಕ್ಕಿಯ ರೈತಂದು ನಿನ್ನನ್ನೆಲ್ಲೋ ಕಂಡಿದೆ. ನನ್ನ ಹೌದೌದು, ಕಂಡಿದ್ಯಾ? ಬೇರೆ ಒಳಗೆ ನೀನೇ ಇದ್ದದ್ದ. ಅಲ್ಲಿ ರಸ್ತೆ ಬದಿ ಎಲ್ಲ ತೋಟ ಕೆಲಸಕ್ಕೆಲ್ಲ ನೀವೇ ಬಂದವರೆಲ್ಲ. ಬಯಲುಸೀಮೆಯಿಂದ ಬಂದವರ. ಏನ್ ಕಂಡ್ರೆ ಒಳ್ಳೆ ಹುಚ್ಚಿರ್ತಾರೆ ಇದ್ಯಪ್ಪ. ಎಂತ ಇನ್ನು ಕುಳಿತವ್ರ ಚಂದ ಒಬ್ಬ ಯಾರು ನಾವು? ಇಲ್ಲಿ ಬಾ. ನಿಂಗೆ ಈ ಸ್ತ್ರೀಲಿಂಗ ಪುಲ್ಲಿಂಗ ಅನ್ನೋದು ಗೊತ್ತಾ? ಗೊತ್ತು. ಈಗ ನಾನು ಯಾವ ಲಿಂಗ? ಸ್ತ್ರೀಲಿಂಗ, ಅವ ಪುಲ್ಲಿಂಗ. ಮತ್ತೊಂದು ಲಿಂಗ ಉಂಟು ಗೊತ್ತಾ? ಮತ್ತೊಂದು ಲಿಂಗ? ಹೌದೌದು. ಯಾವುದೊಂದು? ನಪುಂಸಕ ಲಿಂಗ ಅಂತ. ಅದು ನೀನೆ. ಅಲ್ಲ, ಇಲ್ಲೇ ಇದ್ರೆ ನಾನು ಹೆಣ್ಣು, ಅವ ಗಂಡು. ಗಂಡಿನ ಹೆಸರು ಚಂದಗೋಪ ಅಂತ. ಯಾರ ಮ್ಯಾಕ್ ಹೇಳ್ತಿಯಲ್ಲ ಅವನೇ ಚಂದ್ರಗೋಪ. ಮಂಡೆ ಹೊಡಿತೇನೆ ನಿನ್ನ. ಹೊಡಿತೆ ಅನ್ನೋದಲ್ಲ, ಹೊಡೆದೆ. ಹೌದಾ? ಈಗ ಮೊದಲೇ ಜೀವ ಬಿಡುವರ್ತಾರೆ ಮತ್ತು ಮೈ ಮೇಲೆ ಹಾಕ್ತಿಯಲ್ಲ.
ನಾಲ್ಕು ಎಲ್ಬು ತೋರ್ತದೆ ಮತ್ತು ಇದನ್ನು ಮುಂದೆ ಮಾಡ್ಕೊಂಡು ಬಂದ. ಹೌದೇನಾ? ಲಂಡಿ ಅಂದ್ರೆ ಅಂತ, ಪುಸ್ಕಿ ಅಂದ್ರೆ ಅಂತ. ಮಾನ ಮರ್ಯಾದೆ ಬಿಟ್ಟವ. ಅಮ್ಮ ಎಂತದ್ದು ಇವ ಜೀವದಿಂದ ಹೆಚ್ಚಾದ್ದೇ ಮಾತಾಡಲಿಲ್ಲ. ಮಾತೇ ಆಡುದೇವ. ಹೌದೇನಾ? ಎಂತ ಎಲ್ಲ ಬಿಟ್ಟ ಮಾನ ಮರ್ಯಾದೆ ಅಲ್ಲವ. ಅವ ಎಲ್ಲಿ ಬಿಟ್ಟದ್ದು? ಎಲ್ಲಿ ಬಿಟ್ಟದ್ದು? ಎಲ್ಲಿ ಬಿಟ್ಟಿದ್ದ? ಇಲ್ಲೇ ಬಿಟ್ಟದ್ದು. ಹೇಗೆ? ನಿನ್ನ ಹೆಂಡತಿಯಲ್ಲಿ ನನ್ನ ಹೆಂಡತಿ ಒಳಗಿದ್ದಾಳೆ. ಅವನು ಹೆಂಡತಿ ನಿಂಗೆ ಹೆಂಡತಿ ಈಗ ಕೇಳಿ. ನಿನ್ನ ಹೆಂಡತಿಯಲ್ಲಿ ಹೆಂಡತಿ ಬಿಟ್ಟವನ? ನಿನ್ನ ಹೆಂಡತಿಯಲ್ಲಿದ್ದಾಳೆ. ನನ್ನ ಹೆಂಡತಿ ಮನೇಲಿ ಇದ್ದಾಳೆ. ನನ್ನ ಹೆಂಡತಿ ನನ್ನ ಮನೆಯಲ್ಲೇ ಇದ್ದಾಳೆ. ಯಾರ ಜೊತೆ ಇದ್ದಾರೆ? ಇಲ್ಲ, ಇವನ ಹೆಂಡತಿ ಯಾರ್ಯಾರ ಜೊತೆ ಇದೆ? ಹೌದೇನಾ? ನಿನ್ನ ಹೆಂಡತಿ ಯಾರ ಜೊತೆ ಬಿಟ್ಟು ಬಂದೆ? ನನ್ನ ಹೆಂಡತಿಯ ಅವಳ ಅಕ್ಕ ತಂಗಿ ಜೊತೆ ಇದ್ದಾಳೆ. ಇವರು ಹಾಗೆ ನನ್ನ ಅವ್ರ ಅಕ್ಕ ತಂಗಿ ಜೊತೆಯಲ್ಲಿ ಮಲ್ಕೊಂಡಿದ್ದಾರೆ. ಅಕ್ಕ ತಂಗಿ ಜೊತೆ ಇದ್ದಾಳ? ಹೌದು. ಹಾಗಾದ್ರೆ ಇವಳು ಯಾರು? ನಿದ್ರೆ ಆಯ್ತಲ್ಲ, ಎಂತ ಹೇಳುದು ನೀವು? ಮಧ್ಯರಾತ್ರಿವರೆಗೆ ಅಕ್ಕ ತಂಗಿಯನ್ನು ಮಾತಾಡ್ತಾ ಇದ್ರಿ. ಅಯ್ಯೋ ಅತ್ತೆ, ನಾನು ಈಗಷ್ಟೇ ನಿಮ್ಮ ಮನೆಗೆ ಬರ್ತಾ ಇದ್ದೇನೆ. ಅತ್ತೆ, 7 ಹಗಲು 7 ರಾತ್ರಿ ಕಳೆಯುವಷ್ಟು ಸಮಯ ಕಳೆದ್ರು ಸಹ ಸೂರ್ಯೋದಯ ಎನ್ನುವುದು ಆಗಲೇ ಇಲ್ಲ. ಹಕ್ಕಿ ಚಿಲುಪಿಲಿ ಗುಡಲೇ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಕೋಳಿ ಕೂಗಲಿಲ್ಲ. ಯಾಕಾಗಿ? ಕೃಷ್ಣ ಊರಿನಲ್ಲಿಲ್ಲ. ಎಲ್ಲಿದ್ದಾನೆ ಅಂತ ಕೇಳಿದೆ. ನನ್ನ ಮಾವನಾದಂತ ನಂದನೇ ನನ್ನನ್ನು ಕರೆದಾಡಿದ ಮಾತು, ಚಂದ್ರಾವಳಿಯಲ್ಲಿ ಮನೆಯಲ್ಲಿ ಕೃಷ್ಣ ಇದ್ದಾನೆ, ಹೋಗಿ ಕರೆದುಕೊಂಡು ಬಾ ಅಂತ. ಆ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಬಂದೆ. ಕೃಷ್ಣ ಬಂದು 7 ರಾತ್ರಿ ಆಯ್ತು, 7 ಹಗಲು ಕಳೆಯಿತು. ಆದ್ರೆ ಒಳಗಿರುವುದು ಕೃಷ್ಣ. ಕೃಷ್ಣನ ನಾನು ನೀನ್ ತುಳ್ದಿ ಅಂತ ನಾನು ತುಳ್ದೆ. ನಾನು ಅದಕ್ಕೆ ತೊಳೆದಮ್ಮ. ಹೌದಾ? ಸೊಂಟ ಹೋಯ್ತು, ಇಬ್ರು ತುಳಿದೆ. ಹೊಗಳು ತಿಂಡೆ ಹೊಗಳು ಮಜಾರಿ ನೀನು ಒಂದತಿ ನಾಯಿನ ಹೇಳು, ಸತ್ಯ ಹೇಳು. ಒಳಗೆ ನಡೀತಿದ್ದ ಇದ್ದದ್ದು ಎಂತದ್ದು? ಯಾರ ಒಟ್ಟಿಗೆ ಒಳಗೆ ಹೋದಿ ಹೇಳು. ತೀರನಾಲಿಗಳು ಕರಬೆಲೆಂಬುದರುಳು ತೀರನ ನಿಜ ಕಂಡು ಕರೆವನೆಂಬುದರುಳು ಮಾರನಾಟದ ಗಪ್ಪ ಕಾಣಿಸಲು ಮೀರಿದ ಕೆಲಸ ಗಿನ್ನೆಗೆ ಕೂಗಲಿ ಎಂದು ಈ ರಾತ್ರಿಗಳದೇ ಯಾರೊಟ್ಟಿಗೆ ಒಳಗೆ ಇದ್ದೆ, ಯಾರೊಟ್ಟಿಗೆ ಒಳಗೆ ಹೋದ? ನಾನು ಹೋದದ್ದು ನನ್ನ ಅಕ್ಕ ರಾಧೆಯ ಒಟ್ಟಿಗೆ. ಹಾ, ಒಳಗಡೆ ಹೋದದ್ದು ಹೌದು. ಹಾ. ಕೋಣೆ ಒಳಗಡೆ ಹೋದ ಮೇಲೆ ನೋಡ್ತೇನೆ, ಹಾ. ಅಲ್ಲಿ ಕಾಣಿಸಿದ್ದು ರಾಧೆಯಲ್ಲ, ಮತ್ತೆ ಅಲ್ಲಿ ಕಾಣಿಸಿದ್ದು ಒಂದು ಗಂಡು. ಗಂಡ? ಹೌದು. ಅಂದ್ರೆ ಸಿರಿವೇಶ ಮಾಡ್ಕೊಂಡು ಬಂದದ್ದ? ಹೌದು. ಅಯ್ಯ ಮುರ್ಗಾಸನವ ಸಿರಿವೇಶನವ ಅಮ್ಮ, ಅದು ನನಗೂ ಗೊತ್ತಿಲ್ಲದ. ಅಮ್ಮ, ನಿನಗೆ ಪರಿಚಯ ಸ್ತ್ರೀ ವೇಷದಲ್ಲಿ ಯಾರಿದ್ದಾರೆ? ಯಾರು ಇಲ್ಲ ಮಗ. ನಮ್ಮನೆ ಬರುವವರು. ಆಯ್ತು, ಅವ ಶ್ರೀವೇಶದವ ಅಂತ ಗೊತ್ತಾಯ್ತು. ಹಾ, ಗೊತ್ತಾದ್ಮೇಲೆ ನಮ್ಮನ್ನು ಕರೀಬೋದಿತ್ತಲ್ಲ. ಕರಿಬೇಕು ಅಂತ ಹಾ. ಬಾಯಿಂದ ಹೀಗೆ ಬಾಯಿ ತೆರೆದೆ. ಹಾ. ಆ ಕ್ಷಣದಲ್ಲಿ ಅವ ಬಂದು ಹಾ. ಅವನ ಬಾಯಿಂದ ನನ್ನ ಬಾಯಿಗೆ ಬಾಯನ್ನಿಟ್ಟು ಗಟ್ಟಿ ಅದನ್ನಷ್ಟೇ ಎಲ್ಲ ಗಟ್ಟಿ ಹೇಳುವುದೇನೆ. ಈಗ ನನಗೆ ಎಷ್ಟು ಜನ ಮುತ್ತು ಕೊಡ್ಲಿಲ್ಲ, ನಾ ಹೇಳ್ಕೊಂಡು. ಅಮ್ಮ, ಅಮ್ಮ, ಆಯ್ತು,
ಅವ ನಿನ್ನ ಬಾಯನ್ನು ಮುಚ್ಚಿದ ಅವನ ಬಾಯಿಂದ. ನಿನ್ನ ಕೈಗೆ ಅಂತ ರೋಗ ಬಡಿಲಿಲ್ಲಲ್ಲ. ಬೆಕ್ಕು ಕಚ್ಚಿದ್ದೇನೆ. ಆ ಮಂಚದ ಅಡಿ ಬೆಲ್ಲದ ಡಬ್ಬ ಇತ್ತು, ಬಡ ಬಡ ಬಡಿಬೋದಿತ್ತಲ್ಲ. ಅದನ್ನ ಬಡಿಬೇಕು ಎನ್ನುವ ಹಾಗೆ ಹೀಗೆ ಕೈ ಎತ್ತಿದ ಕ್ಷಣದಲ್ಲಿ ಅವರ ನೀಳವಾದ ತೋಳಿನಿಂದ ನನ್ನನ್ನು ಅಪ್ಪಿಕೊಂಡ್ರು. ಅವ ಅಪ್ಪಿದ್ನ. ಅಮ್ಮ ದೊಡ್ಡ ಕೇಳ್ಬೇಡ, ಮೈಯತ್ತಿ ಹೋಗ್ತದೆ. ಅಪ್ಪಿ ಆಮೇಲೆ ಏನ್ ಮಾಡುದು ಆಗುದೆಲ್ಲ ಆಯ್ತಲ್ಲ, ಮೀರಿದ ಕಾರ್ಯಕ್ಕೆ ಇನ್ನೇನು ಮಾಡಲಿ ಎನ್ನುವ ಹಾಗೆ ರಾತ್ರಿ ರೊಟ್ಟಿ ಸುಮ್ಮನೆ ಕಾಲ ಕಳೆದೆ ಅಷ್ಟೇ. ಅಂದ್ರೆ ಅವ ನಿನ್ನನ್ನು ಮಾರಣ ಆಟದಲ್ಲಿ ತೃಪ್ತಿಯನ್ನು ಪಡಿಸಿದ್ರು. ಹೌದಾ? ಹಾ. ಹೌದೇನೆ? ಹೌದ ಮಗ? ಅಲ್ಲ ಈಗ ಅವ ಅಪ್ಪಿದಂತೆ, ಅಪ್ಪಿದ ಮುತ್ತು ಕೊಟ್ಟಂತೆ. ಮುತ್ತು ಕೊಟ್ಟ. ಬಂದವ ಹೇಗಿದ್ದ ಹೇಳು. ಹೇಳು ಹೇಗಿದ್ದಾನೆ ಬಂದವ ಹೇಗಿದ್ದಾನೆ, ಅವನ ಆಯಾ ಆಕಾರವನ್ನೆಲ್ಲ ಹೇಳು. ನಂದಗೆ ಬಾಲನು ದುಯ್ನಗೆ ದಾತಳು ಇಂದು ಮುಖಿಯರಿಗೆ ಯೌವನರು. ನಂದಗೆ ಬಾಲನು ದುಯ್ನಗೆ ದಾತಳು ಇಂದು ಮುಖಿಯರಿಗೆ ಯೌವನರು. ಮಂದಗರ್ವಿತರಿಗೆ ದುಷ್ಟರು ಶರಣರು ಒಂದಗೆ ತೋದು ನಾನಾ ವೇಷದವ್ವ. ಸರಿಯಾಗಿ ಹೇಳು. ನಂದಗೆ ಬಾಲನು ದ್ರೈಣಗೆ ತಾತನು ಹಿಂದು ಮುಖಿಯರಿಗೆ ಯೌವನದಾತನು. ಮುಂದೆ ಹಿಂದು ಮುಖಿಯರಿಗೆ ಯೌವನದಾತನು ಹೆಚ್ಚೇನು ಶರಣರಿಗೆ ಶಿಷ್ಟನು. ಎಂತ ಸಿಸ್ಟರ್? ಅಮ್ಮ ಯಾವ ಸಿಸ್ಟರ್? ಅಮ್ಮ ಶಿಷ್ಟರನ್ನ ರಕ್ಷಣೆ ಮಾಡುವ. ಆ ಸಿಸ್ಟರ್ ಅನ್ನು ಆಮೇಲೆ ಮಂದ ಗರ್ವಿತರ ಗರ್ವ ಅಪಹಾರ ಮಾಡುವ. ಅವನ ಕೈ ತುಂಡು ಮಾಡ. ಕತ್ತರಿಸ್ತೇನೆ. ಗರ್ವರಿಗೆ ಗರ್ವಿತರಿಗೆ ಅಂತ ನಮ್ಮನ್ನು ತೋರಿಸ್ತಾನೆ ಅಂತ. ಮಂದ ಗರ್ವಿತರಿಗೆ ಗರ್ವಿಷ್ಠನು. ಹಾ ಶರಣರ ವೃಂದಕ್ಕೆ ಆತ ದೇವಾದಿ ದೇವನು. ಹೌದಾ? ಅವ ಹೇಗಿದ್ದ? ನೋಡ್ಲಿಕ್ಕೆ ಅವ ನೋಡ್ಲಿಕ್ಕೆ ಕುಳ್ಳಗಂದ್ರೆ ಕುಳ್ಳಗೆ, ಮುಗು ಅಂದ್ರೆ ಮುಗು, ದೊಡ್ಡವನಂದ್ರೆ ದೊಡ್ಡವನು, ವಯಸ್ಸಾದವ ಅಂದ್ರೆ ವಯಸ್ಸಾದವ, ತೆಳ್ಳಗಂದ್ರೆ ತೆಳ್ಳಗೆ, ಬೆಳ್ಳಗಂದ್ರೆ ಬೆಳ್ಳಗೆ, ಕಪ್ಪಂದ್ರೆ ಕಪ್ಪುಗೆ, ದಪ್ಪಗಂದ್ರೆ ದಪ್ಪುಗೆ, ಆ ರೀತಿಯಲ್ಲಿ ಇದ್ದಾನೆ. ಎಂತ ನಾವು ಕಿವಿಯಲ್ಲಿ ಹೂ ಇಟ್ಕೊಂಡಿದ್ದೇವೆ. ಇವತ್ತು ಒಂದು ಬಿದ್ದು ಹೋದದ್ದೇ ಇವತ್ತು. ಯಾಕೆ? ಯಾವುದಾದ್ರೂ ಒಂದು ಹೇಳು. ಹೇಗಿದ್ದ? ಅವನಿಗೆ ಮದುವೆ ಆಯ್ತಾ? ಮದುವೆ ಆದ್ರೆ ಅವ ಗಂಡ ಯಾರು? ಅಯ್ಯೋ, ಅವನಿಗೆ ಮದುವೆಯ ಮದುವೆ ಎಷ್ಟು ಅಂತ ಹೇಳಿಕೆ ಆಗುದಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಅವ ಗಂಡ. ಅಮ್ಮ ಈಗ ಕೇಳ, ಇಲ್ಲಿ ಸಿಕ್ಕಿ ಬಿದ್ದದ್ದು. ನೀವೆಲ್ಲ ಕೇಳ್ತೇನೆ. ಏನು? ಈಗ ಎಲ್ಲರಿಗೆ ಗಂಡ ಅಂತ ಹೇಳಿದೆಯಲ್ಲ. ಹೌದು, ಓ ಅವರಿಗೆ ಸರಿ ನೋಡು. ಅವರಿಗೂ ಗಂಡೆ. ಈ ತಲೆ ಹಾಳಾದ ಗಂಡಸ ಇವಳಿಗೆ. ಅವನಿಗೆ ಅವನಿಗೂ ಗಂಡ. ಓ ಅವರಿಗೆ. ಅವರಿಗೂ ಗಂಡ. ಓ ಇವರಿಗೆ. ಅವರಿಗೂ ಗಂಡ. ಅವರಿಗೆ. ಅವರಿಗೂ ಗಂಡ. ಓ ಇವರಿಗೆ. ಇವರಿಗೂ ಗಂಡ. ಇವರಿಗೆ. ಇವರಿಗೂ ಗಂಡ. ಇವರಿಗೆ. ಇವರಿಗೂ ಗಂಡ. ನನಗೆ. ನಿಮಗೂ ಗಂಡ. ಅವರಿಗೆ. ಅವರಿಗೂ ಗಂಡ. ನನ್ನ ಅಮ್ಮನಿಗೆ. ಅವರಿಗೂ ಗಂಡ. ಅಯ್ಯೋ, ಈ ಸಿಂಧು ಗ್ರಾಮದಲ್ಲಿ ಇಲ್ಲಿವರೆಗೆ ಸುಮ್ಮನಿಲ್ಲ. ಇಲ್ಲಿವರೆಗೆ ಪತಿವ್ರತ ಸುಬ್ಬುಲಕ್ಷ್ಮಿ ಅಂತ ಹೆಸರು ತಕೊಂಡವಳು ನನ್ನ ಮಾನ ಮರ್ಯಾದೆ ಪೂರ್ತಿ ತೆಗೆದು ಬಿಟ್ಲು. ನಾನು ಸಾಯುವೊಳಗೆ ಒಂದು ಸುಬ್ಬುಲಕ್ಷ್ಮಿ ಚರಿತ್ರೆ ಪುಸ್ತಕವನ್ನು ಬರೆದು ಅದನ್ನು ಬಿಡುಗಡೆ ಮಾಡಬೇಕಂತ ಇದ್ದೆ. ಆ ಬಿಡುಗಡೆ ಮಾಡೋ ದಿವಸ ಒಂದು ಆಟ ಆಡಿಸ್ಬೇಕಂತ ಇದ್ದೆ. ದೇವಿ ಮಹಾತ್ಮೆ ಪ್ರಸಂಗ. ನಂದೇ ಒಂದು ದೇವಿ ಆಗ್ಬೇಕು ಅಂತ ಇತ್ತು. ಮಹಿಷಾಸುರ ನಿಂದೆ. ಅದಕ್ಕೆಲ್ಲ ಕಲ್ಲು ಹಾಕಿ ಬಿಟ್ಲಲ್ಲ. ಇನ್ನು ಇಷ್ಟು ಕೇಳಿದ ಮೇಲೆ ನಾನು ಬದುಕಬೇಕಾ? ಇನ್ನು ನಾನು ಬದುಕುವುದಿಲ್ಲ ಮಗ. ಎಲ್ಲಿಯಾದ್ರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತೇನೆ. ವಾ, ಹೋಗುವಾಗ ಒಂದು ಬೇಡಿಕೆ ನಿನ್ನಲ್ಲಿ ಕೊನೆ ಗಳಿಗೆಯಲ್ಲಿ ಆ ಬೀಗದ ಕೈಯನ್ನು ಕೊಟ್ಟವು. ನನ್ನ ಅಪ್ಪ ಯಾರಂತ ಹೇಳಮ್ಮ. ಬೀಗದ ಕೈ ಕೊಟ್ಟವು. ನನ್ನ ಅಪ್ಪ ಹೇಗಿದ್ರು ಸಾಯೋಳೆ ನೀನು. ಬೀಗದ ಕೈಯನ್ನು ಕೊಟ್ಟು. ನೀ ಹುಟ್ಟಿದ ದಿವಸವೇ ನಿನ್ನ ಬಾಯಿಗೆ ಇಲ್ಪಾಸನ ಕೊಡ್ಬೇಕಿತ್ತು. ಯಾಕಮ್ಮ? ನಿನ್ನಂತವನು ಇಲ್ಲಿವರೆಗೆ ಬೆಳೆಸಿದೆ ನೋಡು, ಅದು ನನ್ನ ತಪ್ಪು. ಅಮ್ಮ ಸತ್ರು ತೊಂದರೆ ಇಲ್ಲ, ಇವನಿಗೆ ಬೇಕಾದ್ದು ಬೀಗದ ಕೈ. ಅಮ್ಮ ಈಗ ಬೀಗದ ಕೈ ನಿನ್ನ ಕೈಗೆ ಸಿಗುವುದಿಲ್ಲ. ಬೀಗದ ಕೈಯನ್ನು ಯಾವುದಾದ್ರೂ ಒಂದು ಬಾವಿಗೆ ಹಾಕಿ ಮತ್ತೊಂದು ಬಾವಿಗೆ ಬಿದ್ದು ನಾನು ಸತ್ತು ಹೋಗ್ತೇನೆ. ಬೀಗದ ಕೈ ನಿನ್ನ ಬಾವಿ. ಅಯ್ಯೋ ಅಯ್ಯೋ